ಸರ್ವವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಭಾದ್ರಪದ ಶುಕ್ಲದ ಚೌತಿಯ ಈ ಶುಭ ಸಂದರ್ಭದಲ್ಲಿ ಗಣೇಶನ ಚರಿತೆಯನ್ನು ಹೇಳುವಂಥದ್ದು, ಗಣೇಶನ ಕುರಿತಾಗಿ ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನು ಮಾಡುವುದು ಬಹಳ ವಿಶೇಷವಾದದ್ದು. ಅದರಲ್ಲೂ ಕೂಡ ಅಗಸ್ತ್ಯರಂತೆ ಸಾಗರವನ್ನು ಪಾನ ಮಾಡಲು ಯಾರು ಶಕ್ತನಾಗಿರುತ್ತಾರೋ ಅಂತಹ ವೇದಾಂತ ಜ್ಞಾನಿಗೆ, ಸರ್ವಜ್ಞನಿಗೆ, ಸಚ್ಚಿದಾನಂದ ಸ್ವರೂಪಿಯಾದಂಥ ಆ ಗಣೇಶನಿಗೆ ಪ್ರಥಮವಾಗಿ ನಾವು ನಮಸ್ಕರಿಸಿ ಈ ಕಾರ್ಯವನ್ನು, ಯಾವುದೇ ಒಂದು ಶುಭ ಕಾರ್ಯವನ್ನು ಪ್ರಾರಂಭ ಮಾಡುವಂಥದ್ದು ಸಂಪ್ರದಾಯ. ಅಂತೆಯೇ ಆ ಗಣೇಶನಿಗೆ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವುದಿದ್ದರೆ, ಗಣೇಶನಿಗೆ ಅನೇಕ ಹೆಸರುಗಳಿವೆ. ನೂರಾರು ಹೆಸರುಗಳಿಂದ ಗಣೇಶನನ್ನು ಪೂಜಿಸುತ್ತಾರೆ, ಅರ್ಚಿಸುತ್ತಾರೆ. ಹಾಗೆ ಗಣೇಶನ ಕುರಿತಾಗಿ 7 ಕೋಟಿಗಳ ಸಂಖ್ಯೆಯಲ್ಲಿ ಮಂತ್ರಗಳಿವೆ. ಅಂತಹ ವಿಶೇಷವಾದಂತಹ ವ್ಯಕ್ತಿತ್ವವನ್ನು ಈ ಗಣೇಶ ಪಡೆದುಕೊಂಡಿದ್ದಾನೆ. ಹಾಗಾದರೆ ಈ ಗಣೇಶನಿಗೆ ಪೂರ್ವದಲ್ಲಿ ಗಣೇಶ ಅಂತ ಹೇಳುವಂಥ ಹೆಸರು ಬರುವ ಮುಂಚೆ ಆತನನ್ನು ಗುಣೇಶ ಅಂತ ಹೇಳುವಾಗಿ ಕರಿತಾ ಇದ್ರು. ಏನು ಗುಣೇಶ ಅಂತ ಹೇಳಿದರೆ, ಅದಕ್ಕೆ ಅನ್ವರ್ತಕ ನಾಮ ಅಂತ ಹೇಳಿದರೆ 3 ಗುಣಗಳು ಉಳ್ಳವನು ಗುಣೇಶನಾಗುತ್ತಾನೆ. ಹಾಗಾದರೆ ಆ 3 ಗುಣಗಳು ಯಾವುವು? ಒಂದನೇದಾಗಿ ಸಾತ್ವಿಕವಾದಂಥ ಗುಣ, ರಾಜಸವಾದಂಥ ಗುಣ ಹಾಗೂ ತಮೋಗುಣ. ಈ 3 ಗುಣಗಳ ಪ್ರತಿನಿಧಿಯಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಇವರು 3 ಗುಣಗಳ ಪ್ರತಿರೂಪವಾಗಿದ್ದರೆ, ಗಣೇಶನು ಈ 3 ಗುಣಗಳು ಉಳ್ಳವನು ಮಾತ್ರವಲ್ಲದೆ ಆ 3 ಗುಣಗಳ ಪ್ರತಿನಿಧಿಯಾದಂಥ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ನಾಯಕನಾಗಿದ್ದಾನೆ. ಗಣೇಶನನ್ನು ಸ್ಮರಿಸದೆ ಅವರು ಯಾವುದೇ ಕಾರ್ಯವನ್ನು ಮಾಡುವ ಹಾಗಿಲ್ಲ. ಗಣೇಶನನ್ನು ಸ್ಮರಿಸಿಯೇ ಅವರು ಸೃಷ್ಟಿಸ್ಥಿತಿ ಲಯಗಳನ್ನು ಮಾಡುತ್ತಿರುವುದರಿಂದ ಆತನಿಗೆ ಮುಂದೆ ಗಣನಾಯಕನೆಂದು ಹೆಸರು ಬರಲಿಕ್ಕೆ ಸಾಧ್ಯವಾಯಿತು. ಅಂದರೆ ಎಲ್ಲರಿಗೂ ಆತನು ಶ್ರೇಷ್ಠನಾದ್ದರಿಂದ ಆತನನ್ನು ಗಣೇಶ ಎಂಬುದಾಗಿ ಮತ್ತೆ ಆತನನ್ನು ಲೋಕದಲ್ಲಿ ಕರೆಯುವಂತಾಯಿತು. ಸಾಮಾನ್ಯವಾಗಿ ನಮ್ಮಲ್ಲಿಯೂ ಅಷ್ಟೇ, ಬ್ರಹ್ಮ, ವಿಷ್ಣು, ಮಹೇಶ್ವರ ಇತ್ಯಾದಿ ದೇವತೆಗಳನ್ನು ನಾವು ಪೂಜಿಸುವುದಿದ್ದರೂ ನಮ್ಮಲ್ಲಿ 2 ಪಂಗಗಳಿವೆ. ಏನು ಪಂಗಡಗಳಂದರೆ, ಒಂದನೇದಾಗಿ ಶೈವ ಭಕ್ತರು, ಮತ್ತೊಬ್ಬರು ವಿಷ್ಣು ಭಕ್ತರು. ಶೈವ ಭಕ್ತರನ್ನು ಕಂಡರೆ ವಿಷ್ಣು ಭಕ್ತರಿಗಾಗುವುದಿಲ್ಲ, ವಿಷ್ಣು ಭಕ್ತರನ್ನು ಕಂಡರೆ ಶೈವ ಭಕ್ತರಿಗಾಗುವುದಿಲ್ಲ. ಅವರಿಬ್ಬರಲ್ಲೂ ಕೂಡ ಬೇರೆ ಬೇರೆಯಾದಂತಹ ಅಭಿಪ್ರಾಯಗಳಿದೆ. ಅವರಲ್ಲಿ ಅಭಿಪ್ರಾಯ ಭೇದಗಳಿವೆ. ಎಲ್ಲಿಯವರೆಗಂದರೆ, ವೈಷ್ಣವರು ಮತ್ತು ಈ ಶೈವರು ಅನೇಕ ಕಾಳಗಗಳನ್ನು ಮಾಡಿದ್ದು, ಅದಕ್ಕಾಗಿ ಜಗಳಾದಿಗಳನ್ನು ಮಾಡಿದ್ದು ಇವೆಲ್ಲವೂ ಕೂಡ ಇತಿಹಾಸದಲ್ಲಿ ಸೇರಿಕೊಂಡು ಬಿಟ್ಟಿದೆ. ಈಗಲೂ ಕೂಡ ಅನೇಕ ಜನರು ಶಿವನನ್ನು ಪೂಜಿಸ್ತಾರೆ, ಅರ್ಚಿಸ್ತಾರೆ, ಅದರಿಂದ ಬರುವಂಥ ಆದಾಯವನ್ನು ಉಪಯೋಗ ಮಾಡ್ತಾರೆ. ಆದರೆ ಶಿವ ಪೂಜೆಯನ್ನು ಮಾಡಿ ತೀರ್ಥವನ್ನು ಅವರು ತೆಗೆದುಕೊಳ್ಳುವುದಿಲ್ಲ. ಯಾಕಂದರೆ ಅವರಿಗೆ ಶಿವ ಅಂದರೆ ನಿಕೃಷ್ಟ, ಅದೇ ವಿಷ್ಣುವನ್ನು ಅವರು ಪೂಜಿಸುವಂಥವ್ರು. ಹಾಗೆ ಈಗಲೂ ಕೂಡ ಆ ಭೇದ ಭಾವ ಇದೆ. ಯಾಕೆ ನಾನು ಈ ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತೇನೆಂದರೆ, ಗಣೇಶ ಮಾತ್ರ ಶಿವರಿಗಾಗಲಿ ಅಥವಾ ವೈಷ್ಣವರಿಗಾಗಲಿ ಆತ ಪ್ರೀತಿಪಾತ್ರನಾಗಿದ್ದಾನೆ. ಇಬ್ಬರೂ ಕೂಡ ಸಮಾನ ಮನಸ್ಕರಾಗಿ ಅನನ್ಯ ಭಕ್ತಿಯಿಂದ ಗಣೇಶನನ್ನು ಪೂಜಿಸ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವವನ್ನು ಗಣೇಶನಲ್ಲಿ ಅವರು ಕಾಣುವುದಿಲ್ಲ. ಇಂತಹ ಮೇರು ವ್ಯಕ್ತಿತ್ವವುಳ್ಳಂತಹ ಗಣೇಶನಾದ್ದರಿಂದ ಆತನನ್ನು ನಾವು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅಂತೇಳಿ ಅಲ್ಲಿ ಹೊಗಳುವಂಥದ್ದು. ಆತನನ್ನು ಎಷ್ಟು ಹೊಗಳಿದರೂ, ಎಷ್ಟು ಕೀರ್ತಿ ಪಡೆದರೂ ಕೂಡ ಅದು ಕಡಿಮೆ ಆಗುತ್ತದೆ. ಹಾಗಾದರೆ ಈ ಗಣೇಶನ ಚರಿತೆಯನ್ನು ಈ ಭಾದ್ರಪದ ಶುಕ್ಲದ ಚೌತಿ ಎಂದು ಎಲ್ಲರೂ ಕೇಳಬೇಕಂತೆ. ನಾವು ಪೂಜೆ ಮಾಡುವುದು ದೊಡ್ಡದಲ್ಲ, ಅರ್ಚಿಸುವುದು ದೊಡ್ಡದಲ್ಲ, ಸಂಭ್ರಮ ಪಡುವಂಥದ್ದು ದೊಡ್ಡದಲ್ಲ. ಅದೆಲ್ಲ ವೈಯಕ್ತಿಕವಾಗಿ ನಮ್ಮ ಸಂಭ್ರಮಕ್ಕೆ ಹೊರತು ಗಣೇಶನಿಗಾಗುವುದಿಲ್ಲ. ಹಾಗಾದರೆ ಗಣೇಶ ಚತುರ್ಥಿಯ ದಿವಸ ನಾವು ಮಣ್ಣಿನ ಮೃತ್ತಿಕೆಯನ್ನು ಮಾಡಿ ಆ ಮಣ್ಣಿನ ಮೃತ್ತಿಕೆಯ ಮುಂದೆ ಗಣೇಶನ ಪುರಾಣವನ್ನು ಓದಬೇಕಂತೆ. ಅದು ಬಹಳ ಮುಖ್ಯವಾದದ್ದು. ಕೇವಲ ನಾವು ಭಕ್ಷ್ಯ ಭೋಜ್ಯಗಳನ್ನಿಟ್ಟು ಅದನ್ನು ತಿಂದು ಸಂಭ್ರಮಿಸುವುದಲ್ಲ. ಮುಖ್ಯವಾಗಿ ಮಾಡಬೇಕಾದ್ದು ಗಣೇಶ ಪುರಾಣವನ್ನು ಓದಬೇಕು. ಹಾಗಾದರೆ ಆ ಗಣೇಶ ಪುರಾಣದಲ್ಲಿ ಅಡಕವಾಗಿರುವ ವಿಷಯ ಏನು? ಅದನ್ನು ಈ ಒಂದು ಸಣ್ಣ ಸಮಯದಲ್ಲಿ ಅದನ್ನು ಸಂಪೂರ್ಣವಾಗಿ ನಮಗೆ ಹೇಳಲಿಕ್ಕಾಗದಿದ್ದರೂ ಆ ಗಣೇಶ ಪುರಾಣದ ಕುರಿತು ಯಾಕೆ ಓದಬೇಕು, ಅದನ್ನು ಯಾಕೆ ನಾವು ಶ್ರವಣ ಮಾಡಬೇಕೆಂಬ ಕುರಿತು ನಾವು 1-2 ಮಾತುಗಳಲ್ಲಿ ಹೇಳುವುದಿದ್ದರೆ, ಗಣೇಶ ಪುರಾಣವನ್ನು ಹಿಂದೆ ಬ್ರಹ್ಮದೇವನು ವೇದವ್ಯಾಸ ಮಹರ್ಷಿಗೆ ಹೇಳಿದ. ವೇದವ್ಯಾಸ ಮಹರ್ಷಿಗಳು ಅಲ್ಲಿಂದ ಭೃಗು ಮಹರ್ಷಿಗಳಿಗೆ ಹೇಳಿ, ಮತ್ತೆ ಭೂಲೋಕದಲ್ಲಿ ಸೋಮಕಾಂತನೆಂಬಂತಹ ಒಬ್ಬ ರಾಜನಿಗೆ ಅದು ಹೇಳಿ ಮತ್ತೆ ಅದು ಎಲ್ಲ ಕಡೆಗೂ
ಪ್ರಚಾರಪಡಿಸಲಿಕ್ಕೆ ಸಾಧ್ಯವಾಯಿತು. ಹಾಗಾದರೆ ಏನು ಈ ಗಣೇಶ ಪುರಾಣದ ವಿಶೇಷತೆ ಎನ್ನುವುದಾದರೆ, ಹಿಂದೆ ಶೌನಕ ಮಹರ್ಷಿಗಳು 12 ವರ್ಷಗಳ ಕಾಲ ದೀರ್ಘವಾದಂಥ ಒಂದು ಸತ್ರವನ್ನು, ಯಾಗವನ್ನು ಮಾಡಬೇಕು ಅಂತ ಉದ್ದೇಶಿಸಿ ಅಂತಹ ಮಹೋತ್ಸವವನ್ನು ಅವರು ಪ್ರಾರಂಭ ಮಾಡಿದರು. 12 ವರ್ಷ ಅಂತ ಹೇಳುವಂಥದ್ದು ಏನು ಕಡಿಮೆ ಅವಧಿ ಅಲ್ಲ. ಈ ಯಾಗವನ್ನು ಮಾಡಬೇಕಾದ್ರೆ ಮಹರ್ಷಿಗಳು, ಋಷಿ ಮುನಿಗಳು, ಪುರೋಹಿತರು, ಹೀಗೆ ಅಸಂಖ್ಯಾತವಾಗಿ ಅಲ್ಲಿ ಜನರು ಸೇರುವಂಥ ಸಂದರ್ಭ ಉಂಟಾಗುತ್ತದೆ. ಹೀಗೆ ದಿನಕ್ಕೊಂದು ರೀತಿಯಾದಂಥ ಯಾಗಗಳನ್ನು ಮಾಡಿ ಮಧ್ಯಾಹ್ನದ ಹೊತ್ತಿಗೆ ಬ್ರಾಹ್ಮಣ ಸುಹಾಸಿನಿಯರ ಆರಾಧನೆ ಮಾಡಿ ದಕ್ಷಿಣೆ, ದಾನ ಇತ್ಯಾದಿಗಳನ್ನು ಕೊಟ್ಟು ಮುಗಿಸುವಂಥದ್ದು ಕ್ರಮ. ಹಾಗೆ ದಿನನಿತ್ಯವೂ ಯಾಗವನ್ನು ಮಾಡುತ್ತಾ ದಾನ ಧರ್ಮ ಇತ್ಯಾದಿ ಕಾರ್ಯಗಳು ಮುಗಿದ ನಂತರ ಮಧ್ಯಾಹ್ನದ ನಂತರ ಹೊತ್ತು ಅಂತ ಹೇಳುವಂಥದ್ದು ಬಿಡುವಿನ ಹೊತ್ತಾಗಿರುತ್ತದೆ. ಹಾಗಾಗಿ ಅಲ್ಲಿ ಬಂದಂತಹ ಋಷಿ ಮುನಿಗಳಿಗೆ ಅಲ್ಲಿರುವಂತಹ ಸೂತರು 18 ಪುರಾಣಗಳ ಕಥಾಶ್ರವಣವನ್ನು ಮಾಡುವಂಥದ್ದು, ಪುರಾಣಗಳ ಕುರಿತು ಪ್ರವಚನವನ್ನು ಮಾಡುವಂಥದ್ದು. ಇದೆಲ್ಲವನ್ನು ಕೇಳಿದಂತಹ ಆ ಋಷಿ ಮುನಿಗಳು ಮುಂದೆ ಸೂತರಲ್ಲಿ ಅಲ್ಲಿ ಕೈ ಮುಗಿದು ಪ್ರಶ್ನೆ ಮಾಡ್ತಾರೆ, ನಿಮ್ಮ ಮುಖದಿಂದ ನಾವು ಈ ರೀತಿಯಾದಂಥ ಕಥಾಶ್ರವಣವನ್ನು 18 ಪುರಾಣಗಳನ್ನು ಕೇಳಿದೆವು. ನಾವು ಹಿಂದೆ ಮಾಡಿದಂತಹ ಅನೇಕ ಪಾಪಗಳು ಇಲ್ಲಿಗೆ ಪರಿಹಾರವಾದಂತಾಯಿತು. ಹಾಗಿರಲು ಇಷ್ಟು ಕೇಳಿ ನಮ್ಮ ಮನಸ್ಸಿಗೆ ಶಾಂತಿ ಅಂತ ಬರುವುದಿಲ್ಲ. ಇನ್ನು ಇಂತಹ ಏನಾದರೂ ಪುರಾಣಗಳಿದ್ದರೆ, ಅಂತಹ ಕಥೆಗಳಿದ್ದರೆ ಅದನ್ನು ನಮಗೆ ಶ್ರವಣ ಮಾಡಿಸಿರಿ, ಅದನ್ನು ಕೇಳಿ ನಾವು ನಮ್ಮ ಜನ್ಮವನ್ನು ಸಾರ್ಥಕ್ಯಗೊಳಿಸುತ್ತೇವೆ ಅಂತ ಕೈ ಮುಗಿದು ಅವರಲ್ಲಿ ವಿನಂತಿ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ಸೂತರು ಅಲ್ಲಿ ನಗುಮುಖದಿಂದಲೇ, ಅಂದರೆ ಜ್ಞಾನವನ್ನು ಯಾರಾದರೂ ಅಪೇಕ್ಷಿಸುತ್ತಂತಾದರೆ ಹೇಳುವವರಿಗೆ ಅದು ಸಂತೋಷವೇ ಆಗ್ತದೆ, ಉತ್ಸಾಹ ಉಂಟಾಗ್ತದೆ, ಕೇಳುವವರು ಮುಖ್ಯ. ಹಾಗಾಗಿ ಸಂತೋಷಗೊಂಡಂತಹ ಸೂತರು ಅಲ್ಲಿ 18 ಪುರಾಣಗಳಿಗೆ ಉಪಪುರಾಣಗಳು 18 ಉಂಟು. ಅದರಲ್ಲಿ ನರಸಿಂಹ, ನಾರದ ಮತ್ತು ಗಣೇಶ ಪುರಾಣ ಅಂತ ಹೇಳುವಂಥದ್ದು ಶ್ರೇಷ್ಠವಾದದ್ದು. ಅವೆಲ್ಲಕ್ಕಿಂತಲೂ ಗಣೇಶ ಪುರಾಣ ಅಂತ ಹೇಳುವಂಥದ್ದು ಮತ್ತಷ್ಟು ಶ್ರೇಷ್ಠವಾದದ್ದು. ಅದನ್ನೇ ನಿಮಗೆ ಹೇಳುವೆನು ಅಂತ ಹೇಳಿ ಆ ಗಣೇಶ ಪುರಾಣವನ್ನು ಅಲ್ಲಿ ಹೇಳುವಂತಹ ಸಂದರ್ಭ. ಹಾಗಾದರೆ ಈ ಗಣೇಶ ಪುರಾಣವನ್ನು ಮೊದಲೇ ಹೇಳಿದಂತೆ ಅಲ್ಲಿ ಬ್ರಹ್ಮನಿಂದ ವ್ಯಾಸರಿಗೆ, ವ್ಯಾಸರಿಂದ ಭೃಗು ಮಹರ್ಷಿಗಳೇ, ಭೃಗು ಮಹರ್ಷಿಯಿಂದ ಅಲ್ಲಿ ಸೋಮಕಾಂತ ಎನ್ನುವಂಥ ರಾಜನಿಗೆ ಹೇಳಲ್ಪಟ್ಟಿತ್ತು. ಅದನ್ನೇ ಇಲ್ಲಿ ಆ ಮಹರ್ಷಿಗಳು ಅಲ್ಲಿ ಇದ್ದಂತಹ ಮಹರ್ಷಿಗಳಿಗೆ ಹೇಳುವಂಥದ್ದು. ಹಾಗಾದರೆ ಹಿಂದೆ ಸೋಮಕಾಂತನೆಂಬಂತಹ ಒಬ್ಬ ಶ್ರೇಷ್ಠನಾದಂತಹ ರಾಜನು ಆಳಿ ಹೋದನು. ಅಂತಹ ರಾಜನಿಗೆ 10,000 ಕುದುರೆಗಳು, 20,000 ಆನೆಗಳ ಬಲಗಳು ಹಾಗೂ ಯಥೇಚ್ಛವಾಗಿ ಕಾಲಾಳು ಸೈನಿಕರು, ಹೀಗೆ ಅಪಾರವಾದ, ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ವೈಭೋಗದಿಂದ ಆತ ತನ್ನ ಆಡಳಿತವನ್ನು ನಡೆಸ್ತಾ ಇದ್ದ. ಅಜಾತ ಶತ್ರುವಾಗಿದ್ದ, ಅವನಿಗೆ ಯಾರು ಶತ್ರುಗಳೇ ಇರಲಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಆತನ ಗುಣವನ್ನು ವರ್ಣನೆ ಮಾಡ್ತಾರೆ. ಆತ ಗಂಭೀರದಲ್ಲಿ ಸಮುದ್ರಕ್ಕೆ ಸಮಾನನಾಗಿದ್ದ, ಬುದ್ಧಿವಂತಿಕೆಯಲ್ಲಿ ಬೃಹಸ್ಪತಿಗೆ ಸಮಾನನಾಗಿದ್ದ, ಹಾಗೆ ಶಾಂತಿಯಲ್ಲಿ ಆತ ಭೂಮಿಗೆ ಸಮಾನನಾಗಿದ್ದ, ಇನ್ನು ತೇಜಸ್ಸಿನಲ್ಲಿ ಸೂರ್ಯ ಚಂದ್ರನಿಗೆ ಸರಿಸಮಾನನಾಗಿದ್ದ. ಅಂತಹ ಮಹಾರಾಜ ರಾಜ್ಯವನ್ನು ಆಳುತ್ತಿದ್ದ, ಪ್ರಜಾರಂಜಕನಾಗಿದ್ದ. ಹೀಗಿರಲು ಆತನಿಗೆ ಅನುರೂಪವಾದಂಥ, ಆತನ ಮನಸ್ಸನ್ನು ಅರಿತು ಆತನ ಸಹವರ್ತಿನಿಯಾಗಿದ್ದಂಥ ಶ್ರೇಷ್ಠವಾದಂಥ ರಾಣಿಯೂ ಕೂಡ ಇದ್ಲು. ಆ ರಾಣಿಯಿಂದ ಆತ 10,000 ಆನೆಗಳ ಬಲವುಳ್ಳಂಥ ಒಬ್ಬ ಮಗನನ್ನು ಪಡೆದಿದ್ದ. ಅನ್ನುವಾಗ ಆ ರಾಜನ ವೈಭೋಗ ಏನು, ಆತನ ಸಾಮರ್ಥ್ಯ ಏನೆಂಬುದನ್ನು ನಾವು ಅರಿತುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಆದರೆ ಕಾಲಾಯ ತಸ್ಮೈ ನಮಃ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಿಗೆ ಯಾವಾಗ ಕಷ್ಟಗಳು ಬರ್ತಾವೆ, ಯಾವಾಗ ದುಃಖಗಳು ಬರ್ತಾವಂತ ಯಾವ ಮಹಾತ್ಮನಿಂದಲೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಹೇಳುವಂಥದ್ದು ದುಃಖಸ್ಯ ಅನಂತರ ಸುಖಂ, ಸುಖಸ್ಯಾನಂತರ ದುಃಖಂ ಅಂತ. ಹಾಗೆ ಇಲ್ಲಿ ಇವನ ಪಾಲಿಗೆ ಸುಖಸ್ಯಾನಂತರ ದುಃಖಂ ಉಂಟಾಯಿತು. ಅವನಿಗೆ ವಿಶೇಷವಾಗಿ ಒಂದು ರೋಗದ ಬಾಧೆಯು ಉಂಟಾಯಿತು. ಮೈಯಲ್ಲಿ ವ್ರಣಗಳು ಉಂಟಾಯಿತು. ಆ ವ್ರಣದಿಂದ ರಕ್ತ ಕೀವುಗಳು ಬರಲಿಕ್ಕೆ ಶುರುವಾಯಿತು. ತದನಂತರ ಹುಳ ಹುಪ್ಪಟೆಗಳು ಅದರಿಂದ ಹೊರಕ್ಕೆ ಬರಲಿಕ್ಕೆ ಶುರುವಾಯಿತು. ಇಷ್ಟೆಲ್ಲ ಆಗುವಾಗ ನೊಣಗಳು ಆತನ ಮೈ ಮೇಲೆ ಮುತ್ತಿಕೊಂಡು ಬಂತು. ಅಸಾಧ್ಯವಾದಂಥ ವೇದನೆ, ತಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇಂತಹ ಒಂದು ನಿಕೃಷ್ಟ ಪರಿಸ್ಥಿತಿ ಅಂತ ಮಹಾತ್ಮನಾದಂಥ ವಿಶೇಷ ಶಕ್ತಿಯನ್ನು ಪಡೆದಂಥ ರಾಜನಿಗೆ ಬಾಧಿಸಿತು. ಯಾವುದೇ ರಾಜ ವೈದ್ಯರನ್ನು ಕರೆಸಿದ್ರು, ವಿಶೇಷವಾಗಿ ಯಾರ್ಯಾರನ್ನೂ ಎಲ್ಲ ಕರೆಸಿ ಅದಕ್ಕೆ ಬೇಕಾದಂಥ ಔಷಧೋಪಚಾರಗಳನ್ನು ಮಾಡಿದರೂ ಕೂಡ ಅದು ಗುಣಮುಖವಾಗಲಿಲ್ಲ. ದಿನದಿಂದ ದಿನಕ್ಕೆ ಆ ಬಾಧೆ ಹೆಚ್ಚುತ್ತಾ ಹೋಯಿತು. ರಾಜನ ಮನಸ್ಸಿಗೆ ಬರ್ತದೆ, ಹಾಗಾದರೆ ಇದು ಇನ್ನು ಗುಣ ಆಗುವ ಪರಿಸ್ಥಿತಿಯಲ್ಲಿ ಇಲ್ಲ, ನನ್ನ ಆಯುಷ್ಯ ಅಂತ ಹೇಳುವಂಥದ್ದು ಇನ್ನು ಹೆಚ್ಚು ಸಮಯ ಇರಲಿಕ್ಕೂ ಇಲ್ಲ. ಹಾಗಿರುವಾಗ
ನಾನು ನನ್ನ ರಾಜ್ಯದ ಆಡಳಿತವನ್ನು ಶೂರನಾದಂಥ ನನ್ನ ಮಗನಿಗೆ ವಹಿಸಿಕೊಡಬೇಕು ಅಂತ ಅಲ್ಲಿ ಮಂತ್ರಿಗಳೊಡನೆ ಮಡದಿಯೊಡನೆ ನಿಷ್ಕರ್ಷೆ ಮಾಡಿ ಅಲ್ಲಿ ವಹಿಸುವುದು ಅಂತ ತೀರ್ಮಾನ ಮಾಡಿದರು. ತೀರ್ಮಾನಿಸಿದಂತೆ ಮಗನನ್ನು ಪ್ರತ್ಯೇಕವಾಗಿ ಏಕಾಂತದಲ್ಲಿ ಕರೆದು ಆತನಿಗೆ ರಾಜನೀತಿಯನ್ನು, ಮುಂದೆ ರಾಜನಾದವನು ಹೇಗೆ ನಡೆದುಕೊಳ್ಬೇಕು, ಹೀಗೆ ಧರ್ಮಾರ್ಥ ಕಾಮ ಮೋಕ್ಷ ಇತ್ಯಾದಿಗಳ ಕುರಿತು ಆತನಿಗೆ ಜ್ಞಾನವನ್ನು ನೀಡುವಂಥದ್ದು. ಆ ವಿಚಾರ ಬಹಳಷ್ಟು ಇದೆ. ಅವೆಲ್ಲವನ್ನು ತಿಳಿಸಿ ಆದ ನಂತರ ಆ ರಾಜ ಅರಮನೆಯನ್ನು ಬಿಟ್ಟು, ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗುವಂಥ ಸಂದರ್ಭ. ಹೀಗೆ ಹೋಗುವಾಗ ತನ್ನ ಆಪ್ತ ಮಂತ್ರಿಗಳಿಬ್ಬರನ್ನು, ತನ್ನ ಮಡದಿಯನ್ನು ಆತ ಜೊತೆಯಲ್ಲಿ ಕರೆದುಕೊಂಡು ಹೋಗುವಂಥದ್ದು. ಹೀಗೆ ಕಾಡಿನಿಂದ ಕಾಡಿಗೆ, ಅರಣ್ಯದಿಂದ ಅರಣ್ಯಕ್ಕೆ ಬಹಳ ತ್ರಾಸದಾಯಕವಾಗಿ ಆತ ಹೋಗುತ್ತಿರುವಂಥ ಕಷ್ಟಕರವಾದಂಥ ಸಂದರ್ಭ. ಹೀಗಿರುವಲ್ಲಿ ಒಂದು ದಿನ ಒಂದು ಸರೋವರದ ಬಳಿಯಲ್ಲಿ ಕುಳಿತು ರಾಜ ನೀರನ್ನು ಕುಡಿಯುತ್ತಿದ್ದರೆ, ಆತನ ಸೇವೆಯನ್ನು ರಾಣಿಯು ಮಾಡುತ್ತಿದ್ದರೆ, ಮಂತ್ರಿಗಳು ಕಂದ ಮೂಲವನ್ನು ಅರಸಿಕೊಂಡು ಅತ್ತ ಹೋದರು. ಆ ಸಂದರ್ಭದಲ್ಲಿ ಚೌವನ ಮಹರ್ಷಿಯ ಆಗಮನವಾಗ್ತದೆ. ಅವನು ಸರೋವರದಲ್ಲಿ ಇದ್ದಂತಹ ನೀರನ್ನು ಸಂಗ್ರಹಿಸಿಕೊಂಡು ಆಶ್ರಮಕ್ಕೆ ಹೋಗಬೇಕಾಗಿತ್ತು. ಅದಕ್ಕಾಗಿ ಆತ ಬಂದಿದ್ದ. ಸರೋವರದ ದಂಡೆಯಲ್ಲಿ ಈ ವೃಣಬಾಧೆಯನ್ನು ಸಹಿಸುತ್ತಾ ಅದರ ನಷ್ಟವನ್ನು ಕಷ್ಟವನ್ನು ಅನುಭವಿಸುತ್ತಾ ಇರುವಂಥ ರಾಜನನ್ನು ಕಂಡು ಆತ ದುಃಖಿಸ್ತಾನೆ. ರಾಣಿಯಲ್ಲಿ ಕೇಳ್ತಾನೆ, ಯಾರು ನೀನು? ಇಂತಹ ಸೌಂದರ್ಯವತಿಯಾದಂತಹ ಸ್ತ್ರೀ ಈ ಕಾಡಿನಲ್ಲಿ ಏನು ಮಾಡುತ್ತಿರುವೆ ಎಂಬಂಥ ಪ್ರಶ್ನೆ ಮಾಡಿದಾಗ ರಾಣಿಯು ಎಲ್ಲ ರೀತಿಯ ತಮ್ಮ ಕಷ್ಟಗಳನ್ನು ಆ ಮಹರ್ಷಿಯಲ್ಲಿ ಹೇಳುವಂಥದ್ದು. ಅವರ ಕತೆಗಳನ್ನು, ಅವರ ಸ್ಥಿತಿಯನ್ನು ಕಂಡು ಅಲ್ಲಿ ಚೌವನ ಮಹರ್ಷಿಯ ಆ ದುಃಖ ಅಂತ ಹೇಳುವಂಥದ್ದು ಆತನಿಗೆ ಹೆಚ್ಚಾಗ್ತಿದೆ. ಹಾಗಾದರೆ ಅಲ್ಲಿ ಯಾವುದೇ ರೀತಿಯ ಸಂಬಂಧ ಇಲ್ಲ, ಯಾವುದೇ ರೀತಿಯ ಗುರುತು ಇಲ್ಲ, ಅರ್ಥ ಇಲ್ಲ, ಆದರೂ ಅವನಿಗೆ ದುಃಖ ಆಗ್ತದೆ. ಅದನ್ನೇ ಹೇಳುವಂಥದ್ದು ನಾವು ವಿಶ್ವಭಾತೃತ್ವ. ನೋಡಿ, ನಮಗೆ ಟಿ ವಿಯಲ್ಲಿ ನಾವು ನೋಡ್ತೇವೆ, ವೃತ್ತಪತ್ರಿಕೆಯಲ್ಲಿ ನೋಡ್ತೇವೆ, ಯಾವುದೋ ದೇಶದಲ್ಲಿ ಅವಘಡ ಆಯಿತು, ವಿಮಾನ ಅಪಘಾತ ಆಯಿತು, ಎಲ್ಲೋ ಯಾರಿಗೂ ತೊಂದರೆ ಆಯಿತು, ಆದರೂ ಅದು ಯಾವುದೂ ನಮಗೆ ಸಂಬಂಧ ಇಲ್ಲಂತಾದರೂ ನಮ್ಮ ಮನಸ್ಸು ಅವರಿಗಾಗಿ ಒಂದು ಸ್ವಲ್ಪ ಮಿಡಿತದೆ. ಅಯ್ಯೋ ಪಾಪ, ಹೀಗಾಗಬಾರ್ದಿತ್ತು ಅನ್ನುವಂತಹ ದುಃಖ ಅಲ್ಲಿ ಆವರಿಸ್ತದೆ. ಅದಕ್ಕೆ ನಾವು ಹೇಳುವಂಥದ್ದು ವಿಶ್ವಭಾತೃತ್ವ ಅಂತ. ಯಾರಾದರೂ ವಿಶ್ವಭಾತೃತ್ವ ಅಂತ ಹೇಳಿದರೆ ನಮಗೆ ತನ್ನಷ್ಟಕ್ಕೆ ತಮ್ಮ ಆ ಹೃದಯ ಅಂತ ಹೇಳುವಂಥದ್ದು ಇನ್ನೊಬ್ಬರಿಗಾಗಿ ಮಿಡಿಯುವಂಥದ್ದು. ಅದೇ ರೀತಿ ಇಲ್ಲಿ ಚೌವನ ಮಹರ್ಷಿಗೆ ಅಲ್ಲಿ ಆ ರಾಜ ಮತ್ತು ರಾಣಿಯನ್ನು ಕಂಡಾಯಿತು. ಇಂತಹ ಸೌಂದರ್ಯವತಿಯಾದಂತಹ ಈ ರಾಣಿಗೆ ಇಂತಹ ಒಂದು ರೋಗಿಷ್ಠನಾದಂತಹ ಗಂಡ ದೊರೆತಲ್ವಾ ಅಂತ ಚಿಂತೆ. ಈ ಚಿಂತೆಯಿಂದಲೇ ಆ ಸರೋವರದಲ್ಲಿದ್ದಂತಹ ನೀರನ್ನು ತೆಗೆದುಕೊಂಡು, ಜಲವನ್ನು ತೆಗೆದುಕೊಂಡು, ಹಣ್ಣು ಹಂಪಲು ಸಮಿದೆ ಇತ್ಯಾದಿಗಳನ್ನು ಸಂಗ್ರಹಿಸಿಕೊಂಡು ಆತ ಆಶ್ರಮಕ್ಕೆ ತೆರಳುತ್ತಾನೆ. ತೆರಳಿದಂಥ ಆತ ಈ ದುಃಖ ಅಂತ ಹೇಳುವಂಥದ್ದು ಆತನ ಮನಸ್ಸಿನಲ್ಲಿ ಉಳಿದೇ ಬಿಡ್ತದೆ. ಖಿನ್ನ ವದನನಾಗಿ ಅಲ್ಲಿ ಭೃಗು ಮಹರ್ಷಿಯ ಆಶ್ರಮದಲ್ಲಿ ಆತ ಸುಮ್ಮನೆ ಕುಳಿತು ಆಲೋಚನೆ ಮಾಡ್ತಿದ್ದ. ಮಗನ ಈ ಅವಸ್ಥೆಯನ್ನು ಕಂಡಂತಹ ಮಹರ್ಷಿಗಳು ಪ್ರಶ್ನೆ ಮಾಡ್ತಾರೆ, ಯಾಕೆ ಮಗನೇ, ನಿನಗೇನಾಯಿತು? ಆಶ್ರಮ ಬಿಟ್ಟು ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ನೀನು ಸರಿಯಾಗಿ ಇದ್ದೆ, ಚೆನ್ನಾಗಿದ್ದೆ, ಲವಲವಿಕೆಯಿಂದ ಇದ್ದೆ. ಈಗ ನಿನ್ನ ಮುಖದಲ್ಲಿರುವಂಥ ಚಿಂತೆಗೆ ಕಾರಣ ಏನು ಎಂದು ಪ್ರಶ್ನೆ ಮಾಡಲಾಗಿ ಆ ಚೌವನನ್ನು ಹೇಳ್ತಾನೆ, ಅಪ್ಪ, ನಾನು ಸರೋವರದಲ್ಲಿ ಕಂಡ ಇಂತಹ ಒಂದು ಕಷ್ಟಕರವಾಗಿದ್ದಂಥ ರಾಜರಾಣಿ ಈ ಎಲ್ಲ ವಿಚಾರವನ್ನು ಅಲ್ಲಿ ಮಹರ್ಷಿಗೆ ತಿಳಿಸಿದಾಗ ಅವರನ್ನು ಕರೆತರುವಂತೆ ತನ್ನ ಮಗನಿಗೆ ಆಜ್ಞೆ ಮಾಡುವಂಥದ್ದು. ಅವನು ಹೋಗಿ ಅಲ್ಲಿ ಅವರಿಗೆ ಈ ವಿಚಾರವನ್ನು ತಿಳಿಸಿ ಕರೆದು ತರುವುದು. ಹೀಗೆ ಬರುವಾಗ ಆಶ್ರಮಕ್ಕೆ ರಾಜ, ರಾಣಿ ಮತ್ತು ಇಬ್ಬರು ಮಂತ್ರಿಗಳು ಭೃಗು ಮಹರ್ಷಿಯ ಆಶ್ರಮಕ್ಕೆ ಬರುತ್ತಿರುವಂಥ ಸಂದರ್ಭದಲ್ಲಿ ಆ ಆಶ್ರಮದ ವಾತಾವರಣ ಅಂತ ಹೇಳುವಂಥದ್ದು ಬಹಳ ಸುಂದರವಾಗಿದೆ. ಜಿಂಕೆಗಳು, ನವಿಲುಗಳು, ಹಾಗೆ ಗಿಡುಗ ಪಕ್ಷಿಗಳು ಹಾಗೂ ಗಿಳಿಗಳು, ಈ ರೀತಿ ಎಲ್ಲ ರೀತಿಯಾದಂಥ ಪ್ರಾಣಿ ಪಕ್ಷಿಗಳು ತಮ್ಮ ವೈರತ್ವವನ್ನು ಬರೆದು ಏಕಾಂತವಾಗಿ ಲವಲವಿಕೆಯಿಂದ ಆ ಆಶ್ರಮದಲ್ಲಿ ತಿರುಗಾಡುತ್ತಿದ್ದುವಂತೆ. ನಾನಾ ವಿಧವಾದಂತಹ ಹೂಗಳು, ಅವುಗಳು ಪರಿಮಳವನ್ನು ಸೂಸುತ್ತಿದ್ದರೆ ಅಲ್ಲಿ ಎಂತಹ ಕಷ್ಟ ಇದ್ದರೂ ಕೂಡ ಆ ವಾತಾವರಣದಲ್ಲಿ ಮನಸ್ಸಂತ ಹೇಳುವಂಥದ್ದು ಆಹ್ಲಾದಕರವಾಗಿರುತ್ತಿತ್ತು. ಅಂತಹ ವಾತಾವರಣಕ್ಕೆ ಬಂದಾಗ ರಾಜನ ಮನಸ್ಸಿಗೆ ಒಂದು ರೀತಿಯಾದಂತಹ ಧೈರ್ಯ ಬರ್ತದೆ, ಜೀವನೋತ್ಸಾಹ ಅಂತ ಹೇಳುವಂಥದ್ದು ಬರ್ತದೆ. ಅವನ ಮನಸ್ಸಿನಲ್ಲಿ ಇನ್ನು ನನ್ನ ಆಯುಷ್ಯ ಮುಗೀತು, ನನ್ನ ಕತೆ ಮುಗೀತು ಅಂತ ಇದ್ದವನಿಗೆ ಇಲ್ಲಿ ಬಂದಾಗ ಯಾವುದೋ ರೀತಿಯಾದಂತಹ ಒಂದು ಆಸೆ ಅಂತ ಹೇಳುವಂಥದ್ದು ಅವನ ಮನದ ಯಾವುದೋ ಮೂಲೆಯಲ್ಲಿ ಬರ್ತದೆ. ಬಂದೆ ಋಷಿಯಲ್ಲಿ ಅಲ್ಲಿ ಹೋಗಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಇಲ್ಲಿರುವ ವಾತಾವರಣವನ್ನು ಕಂಡು ನನಗೇನೋ ಇನ್ನು ಒಳ್ಳೆಯದಾಗುತ್ತದೆ ಎಂಬಂತಹ ಆಶಯ ನನ್ನ ಮನಸ್ಸಿನಲ್ಲಿ ಉಂಟಾಗಿದೆ. ದಯವಿಟ್ಟು ನೀವು ನನ್ನನ್ನು ಉದ್ಧಾರ ಮಾಡಬೇಕು, ನನ್ನ ಕಷ್ಟವನ್ನು ನೀವು ಪರಿಹರಿಸಿಕೊಡಬೇಕು ಎಂಬುದಾಗಿ ಅಲ್ಲಿ ಸಾಷ್ಟಾಂಗ ಪ್ರಣಾಮ ಮಾಡಲಾಗಿ ಅಲ್ಲಿ ಭೃಗು ಮಹರ್ಷಿಗಳು ಆತನಿಗೆ ಅಭಯವನ್ನು ಕೊಡ್ತಾರೆ.
वक्रतुण्ड महाकाय ವಕ್ರತುಂಡ ಮಹಾಕಾಯ. ಯಾವಾಗ ಮಹಾರಾಜನು ಭೃಗು ಮಹರ್ಷಿಗಳ ಆಶ್ರಮಕ್ಕೆ ಬಂದನು, ಅಲ್ಲಿ ಭೃಗು ಮಹರ್ಷಿಗಳು ರಾಜನಿಗೆ ಅಭಯವನ್ನು ನೀಡ್ತಾರೆ. ಒಂದು ಮಾತನ್ನು ಹೇಳ್ತಾರೆ, ಯಾರಾದರೂ ಇಲ್ಲಿ ಆಶ್ರಯವನ್ನು ಹಾಗೂ ಸಲಹೆಯನ್ನು ಅಥವಾ ಇನ್ನಾವುದೇ ಕಾರಣಕ್ಕೂ ನನ್ನ ಆಶ್ರಮಕ್ಕೆ ಬಂತು ಅಂತಾದರೆ ನಾನು ಅವರನ್ನು ನಿರಾಶೆ ಮಾಡಿ ಕಳಿಸುವುದಿಲ್ಲ. ಅವರ ಮನಸ್ಸಿಗೆ ಸಮಾಧಾನ ಆಗುವಂತೆ ಅವರಿಗೆ ಒಳಿತನ್ನೇ ಮಾಡಿ ಕಳಿಸುವುದು ಈ ಆಶ್ರಮದ ಪದ್ಧತಿಯಾಗಿರುತ್ತದೆ. ಹಾಗಿರುವಾಗ ನೀನು ಎಷ್ಟೇ ಕಷ್ಟವನ್ನು ಅನುಭವಿಸಿ ಬಂದಿದ್ದರೂ, ನಿನಗೆ ಯಾವುದೇ ರೀತಿಯಾದಂತಹ ನಷ್ಟ ಉಂಟಾಗಿದ್ದರೂ ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ನಾನು ಮಾಡಿಕೊಡುವವನಿದ್ದೇನೆ ಎಂಬುದಾಗಿ ಅಭಯವನ್ನು ಇಡ್ತಾರೆ. ಹಾಗೆ ಅಭಯವನ್ನು ಕೊಟ್ಟಂತೆ ಅವರು ಆತನ ಹಿಂದಿನ ಜನ್ಮದಲ್ಲಿ ಆತ ಏನಾಗಿದ್ದ, ಯಾರಿದ್ದಾದರೂ ಒಂದು ದುಃಖವನ್ನು ಪರಿಹರಿಸಬೇಕಾದ್ರೆ ಆತನ ಪಾಪ ಪುಣ್ಯಾವಳಿಗಳ ಲೆಕ್ಕಾಚಾರವನ್ನು ಮಾಡಬೇಕು, ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಳ್ಬೇಕು. ಅದರಂತೆ ಭೃಗು ಮಹರ್ಷಿಗಳು ಈತನ ಈ ರೀತಿಯಾದಂತಹ ಒಂದು ರೋಗಕ್ಕೆ ಯಾವ ಕಾರಣ, ಅವನು ಮಾಡಿದ ಯಾವ ಪಾಪ ಇರಬಹುದು, ಅದನ್ನು ತಮ್ಮ ಅಂತರ್ದೃಷ್ಟಿಯಲ್ಲಿ ತಿಳಿದುಕೊಂಡವರಾಗಿ ಅಲ್ಲಿ ಆ ಮಹರ್ಷಿಯು ಆ ಮಹಾರಾಜನಿಗೆ ಹೇಳ್ತಾನೆ, ನೀನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಆ ವಿಚಾರವನ್ನು ನಾನು ನಿನಗೆ ತಿಳಿಸುತ್ತೇನೆ ಎಂಬುದಾಗಿ ಹೇಳಿದಾಗ ಮಹಾರಾಜನು ಕೂಡ ಅದಕ್ಕೆ ಒಪ್ಪಿ ತನ್ನ ಹಿಂದಿನ ಜನ್ಮದ ಕಥೆಯನ್ನು ಕೇಳುವಂಥದ್ದು. ಆಗ ಆ ಮಹರ್ಷಿಗಳು ಹೇಳ್ತಾರೆ, ನೀನು ಹಿಂದಿನ ಜನ್ಮದಲ್ಲಿ ವಿಂಧ್ಯ ಪರ್ವತದ ತಪ್ಪಲಲ್ಲಿ ಒಬ್ಬ ಕಾಮಾಂಧ ಎನ್ನುವಂತಹ ಹೆಸರಿನಿಂದ ನೀನು ಜನಿಸಿದ್ದಿ. ನಿನಗೆ ನಿನ್ನ ತಂದೆ ತಾಯಿ ಆ ರೀತಿಯಾಗಿ ನಾಮಕರಣವನ್ನು ಮಾಡಿದ್ದರು. ನೀನು ಅದರಂತೆಯೇ ನೀನು ಕ್ರೂರಕರ್ಮಿಯಾಗಿದ್ದು. ಪ್ರಪಂಚದಲ್ಲಿ ಕೆಟ್ಟದ್ದು ಅಂತ ಹೇಳುವಂಥದ್ದು ಏನೆಲ್ಲ ಉಂಟು, ಯಾವುದನ್ನು ಜನರು ಕೆಟ್ಟದ್ದು ಅಂತ ಹೇಳುವಂಥದ್ದು ಉಂಟು, ಅವೆಲ್ಲವನ್ನೂ ನಿನ್ನ ಜೀವನದಲ್ಲಿ ನೀನು ಮಾಡಿ ಮುಗಿಸಿದ್ದಿ. ಅನೇಕ ಬ್ರಾಹ್ಮಣರನ್ನು ನೀನು ಕೊಂದಿದ್ದಿ. ಇದರಿಂದ ನಿನಗೆ ಬ್ರಹ್ಮಹತ್ಯಾ ದೋಷ ಬಂದಿದೆ. ಕೊಲೆಗಡುಕತನ ಮಾಡಿದ್ದಿ, ಕಳವನ್ನು ಮಾಡಿದ್ದಿ, ದರೋಡೆಯನ್ನು ಮಾಡಿದ್ದಿ. ಈ ಎಲ್ಲ ಕುಕೃತ್ಯದಿಂದ ನೀನು ಅಪಾರವಾದಂತಹ ಧನವನ್ನು ಸಂಪಾದಿಸಿ ನಿನ್ನ ಹೆಂಡತಿ ಮಕ್ಕಳನ್ನು ನೀನು ಸಲಹಿದ್ದಿ. ಒಂದು ಮಾತುಂಟು, ನಾವು ಯಾವುದೇ ಜನ್ಮದಲ್ಲಿ ಮಾಡಿದಂತಹ ಪಾಪ ಪುಣ್ಯಗಳ ಫಲವೂ ಕೂಡ ಅದು ಜನ್ಮ ಜನ್ಮಾಂತರದಲ್ಲಿ ನಮ್ಮ ಹಿಂದೆ ಬರ್ತದಂತೆ. ವಿಧಿ ಬೆನ್ನ ಹಿಂದೆ ಬಂದು ಗಂಡು ಗೆಡಿಸಿಯೇ ತೀರುವುದು ಅಂತ ಹೇಳುವಂಥ ಮಾತುಗಳನ್ನು ನಾವು ಋಷಿ ಮಹರ್ಷಿಗಳ ಮಾತಿನಿಂದ ಕೇಳಿದ್ದೇವೆ. ಅದರಂತೆಯೇ ಈ ಮಹಾರಾಜನಾಗಿ ಇದ್ದವನು ಹಿಂದಿನ ಜನ್ಮದಲ್ಲಿ ಕುಕೃತ್ಯವನ್ನು ಮಾಡಿ ಕೆಟ್ಟ ಕೆಲಸಗಳನ್ನೇ ಮಾಡಿದ ಎಂಬುದು ಈ ಮಹರ್ಷಿಗಳಿಗೆ ಅರಿವಾಗ್ತದೆ. ಅದನ್ನೇ ಅಲ್ಲಿ ಮಹಾರಾಜನಿಗೆ ಹೇಳ್ತಾರೆ. ಹಾಗೆ ಈ ರೀತಿಯಾದಂತಹ ಕೆಟ್ಟ ಸಂಪಾದನೆಯಿಂದ ನೀನು ವೈಭೋಗಯುತವಾದಂತಹ ಜೀವನವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಮುಂದೆ ನಿನಗೆ ವೃದ್ಧಾಪ್ಯ ಅಂತ ಹೇಳುವಂಥದ್ದು ಸಮೀಪಿಸ್ತದೆ. ವೃದ್ಧಾಪ್ಯ ಬಂದಾಗ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಮತ್ತೆ ಮುಂದಿನ ಚಿಂತನೆ ಅಂತ ಹೇಳುವಂಥದ್ದು ಬರ್ತದೆ. ಅದುವರೆಗೂ ಯೌವನದಲ್ಲಿ ಯಾವುದು ಗೊತ್ತಾಗುವುದಿಲ್ಲ, ನಾವು ಮಾಡಿದ್ದೇ ಸರಿ ಅಂತ ಹೇಳುವ ಭಾವನೆ ನಮ್ಮ ಮನಸ್ಸಿಗೆ ಬರ್ತದೆ. ಅದೇ ವೃದ್ಧಾಪ್ಯತನ ಬಂದಾಗ, ಕೈಕಾಲುಗಳು ನಡಗಲಿಕ್ಕೆ ಪ್ರಾರಂಭ ಮಾಡಿದಾಗ, ಕಣ್ಣುಗಳು ಮಂಜಾದಾಗ ಎಲ್ಲಿಯಾದರೂ ನನಗೆ ಪುನೊಂದು ಜನ್ಮವಿದ್ದರೆ ನಾನು ಯಾವ ಜನ್ಮದಲ್ಲಿ ಹುಡ್ತೇನೆ, ಯಾಕಂದರೆ ನಾನು ಮಾಡಿದಂತಹ ಪಾಪಗಳು ಅಷ್ಟೊಂದು ಅಗಾಧವಾಗಿದೆ. ಆದ್ದರಿಂದ ಮುಂದಿನ ಜನ್ಮದಲ್ಲಿ ನಾನು ಯಾವ ಕಷ್ಟವನ್ನು ಅನುಭವಿಸಬೇಕನ್ನುವಂಥ ಚಿಂತೆ ಎಲ್ಲರ ಮನಸ್ಸಲ್ಲೂ ಬಂದೇ ಬರ್ತದೆ. ಹಾಗೆ ಈ ನಿನ್ನ ಆ ಜನ್ಮದಲ್ಲಿಯೂ ಕೂಡ ಅದೇ ಬಂದಿರಬಹುದು. ಆಗ ನೀನು ಒಬ್ಬ ಬ್ರಾಹ್ಮಣನನ್ನು ಕರೆಸಿ ಪಾಪವನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ಆ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ದಾನವನ್ನು ಕೊಡಬೇಕು ಅಂತ ಮುಂದಾಗ್ತಾನೆ. ಹೀಗೆ ಮುಂದಾದಂತಹ ಸಂದರ್ಭದಲ್ಲಿ ಅನೇಕ ಬ್ರಾಹ್ಮಣರು ಬಂದು ಆತನ ಮುಖವನ್ನು ಕಂಡು ಆತನ ಹಿಂದಿನ ಚರಿತೆಯನ್ನು ತಿಳಿದುಕೊಳ್ತಾರೆ. ಯಾರಾದರೂ ಒಬ್ಬರು ದಾನ ಕೊಡುವುದಕ್ಕೂ ಅವರು ಯೋಗ್ಯರಾಗಿರಬೇಕು, ಪಡೆಕೊಳ್ಳುವುದಕ್ಕೂ ಯೋಗ್ಯರಾಗಿರಬೇಕು. ಈತನಿಂದ ನಾವೇನಾದರೂ ದಾನವನ್ನು ಪಡೆದುಕೊಂಡ್ರೆ ಇವನಂತೆಯೇ ನಾವು 7 ಜನ್ಮಕ್ಕೆ ನಾವು ನರಕದಲ್ಲಿ ಬಿದ್ದು ಓಲಾಡಬೇಕಾದೀತು ಎಂದು ತಿಳಿದಂಥ ಬ್ರಾಹ್ಮಣರು ಆತನಿಗೆ ದೂರದಿಂದಲೇ ಕೈ ಮುಗಿದು ನಿನ್ನ ದಾನವನ್ನು ನಾವು ತೆಗೆದುಕೊಳ್ಳುವುದಿಲ್ಲ ಅಂತ ಅಲ್ಲಿ ಹೊರಟು ಹೋದರು. ಅಷ್ಟು ಮಾತ್ರವಲ್ಲದೆ ಆತನ ಮುಖ ದರ್ಶನ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತವಾಗಿ ಸ್ನಾನಾದಿಗಳನ್ನು ಮಾಡಿ ಪವಮಾನ ಸೂಕ್ತ ಮಂತ್ರದಿಂದ ಅವರು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರಂತೆ. ನೋಡಿ, ಹಾಗಾದರೆ ಈ ಕಥೆಗಳಿಂದ ನಾವು ಅರ್ಥ ಮಾಡಿಕೊಳ್ಬೇಕು, ಒಬ್ಬ ಕೆಟ್ಟವನ ಮುಖದರ್ಶನ ಯಾಕೆ ಮಾಡಬಾರ್ದು ಅಂತ, ಮಾಡಿದರೆ ಹೇಗೆ ಪ್ರಾಯಶ್ಚಿತ್ತವನ್ನು ಮಾಡಬೇಕು ಅಂತ. ಅದೇ ರೀತಿ ಆ ಬ್ರಾಹ್ಮಣರು ಮಾಡಿಕೊಳ್ಳಲು
ಮತ್ತೆ ಮತ್ತಷ್ಟು ಆತ ದುಃಖಿತನಾದಂತಹ ಆತ ಮತ್ತೊಬ್ಬ ಬ್ರಾಹ್ಮಣನನ್ನು ಕರೆದು, ಹಾಗಾದರೆ ನೀವು ದಾನ ದಕ್ಷಿಣೆ ಅಂತ ತೆಗೆದುಕೊಳ್ಳುವುದಿಲ್ಲ, ಹಾಗಾದರೆ ನನ್ನ ಪಾಪವನ್ನು ಸ್ವಲ್ಪವಾದರೂ ಕಳೆದುಕೊಳ್ಳುವ ಯಾವುದಾದರೂ ಮಾರ್ಗವಿದ್ದರೆ ನೀವು ತಿಳಿಸಿ ಅಂತ ಕೇಳಿಕೊಳ್ಳಲು ಆತ ಸೂಚನೆ ಮಾಡಿದ್ದು, ಈ ಅರಣ್ಯದಲ್ಲಿ ಶಿಥಿಲವಾದ ಒಂದು ಗಣೇಶನ ದೇವಸ್ಥಾನವಿದೆ, ಅದನ್ನು ನೀನು ಮಾಡಿದಂಥ ಸಂಪತ್ತಿನಿಂದ ಅದನ್ನು ನೀನು ವೃದ್ಧಿಪಡಿಸಿದರೆ, ಜೀರ್ಣೋದ್ಧಾರವನ್ನು ಮಾಡಿದರೆ, ಆವಾಗ ನೀನು ಮಾಡಿದಂಥ ಸ್ವಲ್ಪ ಪಾಪಗಳು ಕಳೆದುಕೊಳ್ಳಲಿಕ್ಕೆ ಅವಕಾಶ ಉಂಟು ಅಂತ ಸೂಚಿಸಲಾಗಿ, ಅದರಂತೆಯೇ ಬೃಹತ್ತಾದ ವಿಶೇಷವಾದಂತಹ ಗಣೇಶನ ದೇವಾಲಯವನ್ನು ಆತ ಕಟ್ಟಿಸ್ತಾನೆ. 4 ದ್ವಾರಗಳು ಇರ್ತವೆ, ಅದಕ್ಕೆ ಬೇಕಾದಂಥ ಸೌಕರ್ಯಗಳನ್ನು ಹಾಗೂ ದಿನನಿತ್ಯವೂ ಭೋಜನಾದಿಗಳನ್ನು ಅಲ್ಲಿ ಏರ್ಪಡಿಸಿ ತಾನು ಸಂಪಾದಿಸಿದ ಹಣವನ್ನು ಆ ರೀತಿಯಾಗಿ ವ್ಯಯ ಮಾಡ್ತಾನೆ. ಕಾಲಕ್ರಮೇಣ ವೃದ್ಧಾಪ್ಯವು ಸಮೀಪಿಸಿ ಆತನಿಗೆ ಮರಣ ಅಂತ ಹೇಳುವಂಥದ್ದು ಬರ್ತದೆ. ಆತ ಮರಣದ ನಂತರ ಅಲ್ಲಿ ಯಮದೂತರು ಆತನನ್ನು ಕರೆದುಕೊಂಡು ಯಮಲೋಕಕ್ಕೆ ಹೋಗ್ತಾರೆ. ಯಮಲೋಕಕ್ಕೆ ಹೋದಾಗ ಯಮರಾಯನು ಚಿತ್ರಗುಪ್ತನನ್ನು ಕರೆಸಿ ಈತನ ಪಾಪ ಪುಣ್ಯಾವಳಿಗಳ ಲೆಕ್ಕವನ್ನು ಕೇಳ್ತಾನೆ. ಆಗ ಇವನ ಪುಣ್ಯಕ್ಕಿಂತ ಪಾಪವೇ ಅಧಿಕವಾಗಿರಲು ಯಮಲೋಕದಲ್ಲಿ ಕೊಡಬೇಕಾದಂಥ ಎಲ್ಲ ಶಿಕ್ಷೆಗಳನ್ನು ಕೊಟ್ಟು ಆತನಲ್ಲಿ ಪ್ರಶ್ನೆ ಮಾಡ್ತಾನೆ. ನೀನು ಅನೇಕ ಪಾಪಗಳನ್ನು ಮಾಡಿದ್ದಿ, ಕೊನೆಯದಾಗಿ ಸ್ವಲ್ಪ ಪುಣ್ಯವನ್ನು ಮಾಡಿದ್ದಿ. ಇನ್ನು ಭೂಲೋಕಕ್ಕೆ ಹೋಗಿ ಮನುಷ್ಯ ಜನ್ಮವನ್ನು ಪಡೆದ ಮೇಲೆ ನೀನು ಸುರುವಿಗೆ ಪಾಪದ ಫಲವನ್ನು ಮೊದಲು ಅನುಭವಿಸುತ್ತೀಯೋ ಅಥವಾ ಪುಣ್ಯದ ಫಲವನ್ನು ಮೊದಲು ಅನುಭವಿಸುತ್ತೀಯೋ, ಅದಕ್ಕೆ ಅನುಗುಣವಾಗಿ ನಿನಗೆ ನಾನು ಏನು ಕಾರ್ಯವನ್ನು ನಾನು ನೆರವೇರಿಸಿಕೊಡಲಿಕ್ಕೆ ಅನುಕೂಲವಾಗಿ ಮಾಡಿಕೊಡುತ್ತೇನೆ ಅಂತ ಹೇಳಿ ಸೂಚಿಸಲಾಗಿ, ಆಗ ಆ ಕಾಮಾಂಧನು ಕೇಳಿಕೊಳ್ತಾನೆ, ಮನುಷ್ಯರ ಸ್ವಭಾವವೇ ಹಾಗೆ, ನಮಗೆ ಒಳ್ಳೆಯದೇ ಮೊದಲು ಬೇಕು ಅಂತ. ಅದೇ ರೀತಿ ಆತ ಕೇಳಿಕೊಳ್ತಾನೆ, ನಾನು ಒಳ್ಳೆಯದನ್ನು ಮೊದಲು ಅನುಭವಿಸುತ್ತೇನೆ ಅಂತ. ಹಾಗೆ ಆಗ ಕಾಮಾಂಧನಾಗಿ ಇದ್ದಂತಹ ನೀನು ಈಗ ಸೋಮಕಾಂತನೆಂಬಂಥ ರಾಜನಾಗಿ ಭೂಮಿಗೆ ಜನಿಸಿ ನೀನು ಅಂದು ಮಾಡಿದ ಪುಣ್ಯ ಫಲವನ್ನು ಇದುವರೆಗೆ ಅನುಭವಿಸಿದಿ. ನಿನ್ನ ಪುಣ್ಯ ಫಲ ಅಂತ ಹೇಳುವಂಥದ್ದು ಕೊನೆಗೊಂಡ ಬಳಿಕ, ಅದು ಖಾಲಿಯಾದ ಬಳಿಕ ಈಗ ನಿನಗೆ ಆ ರೋಗ ಬಾಧೆಯು ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಆ ಭೃಗು ಮಹರ್ಷಿಗಳು ಆ ಮಹಾರಾಜನಿಗೆ ಹೇಳಿದಾಗ, ಈ ಕಥೆಯನ್ನು ಕೇಳುತ್ತಿದ್ದಂತಹ ಸೂರ್ಯಕಾಂತ ರಾಜನ ಮನಸ್ಸಿನಲ್ಲಿ ಒಂದು ರೀತಿಯ ವಿಕಲ್ಪ ಉಂಟಾಯಿತು. ಏನು ವಿಕಲ್ಪ? ಸಂಶಯ ಬರ್ತದೆ. ಹಾಗಾದರೆ ಇಷ್ಟು ಒಳ್ಳೆ ರಾಜನಾಗಿ, ಇಷ್ಟು ಪ್ರಜಾರಂಜಕನಾಗಿ, ಒಂದು ದಿನವೂ ನಾನು ತಪ್ಪು ಮಾಡಿದ ರಾಜ್ಯಭಾರವನ್ನು ಮಾಡಿದಂಥ ನಾನು ಇಂತಹ ದುಷ್ಕೃತ್ಯವನ್ನು ಮಾಡಲಿಕ್ಕೆ ಸಾಧ್ಯ ಉಂಟು? ಎಲ್ಲೋ ಮಹರ್ಷಿಗಳು ಸುಳ್ಳು ಹೇಳ್ತಾ ಇದ್ದಾರೆ ಎನ್ನುವಂತಹ ಭಾವನೆ ಅವನ ಮನಸ್ಸಿಗೆ ಬಂದ ತಕ್ಷಣ ಅವನ ದೇಹದ ವೃಣದಿಂದ ಅನೇಕ ಪಕ್ಷಿಗಳು ಹೊರಕ್ಕೆ ಬಂದು ಆತನನ್ನು ಕುಕ್ಕಲಿಕ್ಕೆ ಪ್ರಾರಂಭ ಮಾಡಿದಂತೆ. ಆತ ಗಲಿಬಿಲಿಗೊಳ್ತಾನೆ. ನೋವಿನಿಂದ ಮಹರ್ಷಿಗಳಿಗೆ ಕೈ ಮುಗಿತಾನೆ, ನನ್ನನ್ನು ರಕ್ಷಿಸಬೇಕು ಅಂತ. ಇದಕ್ಕೆ ಕಾರಣ ಏನು ಅಂತ ಆಗ ಮಹರ್ಷಿಗಳು ಹೇಳ್ತಾರೆ, ನಿನ್ನ ಮನಸ್ಸಿನಲ್ಲಿ ನಾವು ಹೇಳಿದಂಥ ಮಾತಿನಲ್ಲಿ ಯಾವಾಗ ಸಂಶಯ ಉಂಟಾಯಿತು, ಆ ಸಂಶಯದ ಪಾಪದ ಫಲವೇ ಈಗ ನಿನ್ನನ್ನು ಕುಕ್ಕಿ ತಿನ್ನುವಂಥದ್ದು. ಯಾಕಂದರೆ ನಿನಗೆ ಸುಳ್ಳು ಹೇಳುವಂಥ ಅವಶ್ಯಕತೆ ನಮಗಿಲ್ಲ, ನಾವು ಬ್ರಹ್ಮಜ್ಞಾನಿಗಳೇ ಆಗಿದ್ದೇವೆ, ಅದನ್ನು ಅರಿತೇ ನಿನಗೆ ಹೇಳುವಂಥದ್ದು. ಯಾವಾಗ ನಿನ್ನ ಮನಸ್ಸಿಗೆ ನನ್ನ ಮೇಲೆ ಸಂಶಯ ಬಂತು, ಅದರ ಫಲ ಅಂತ. ಹಾಗೆ ಆ ಪಕ್ಷಿಗಳನ್ನು ಅಲ್ಲಿ ಹೊಡೆದೋಡಿಸ್ತಾರೆ. ಯಾಕಂದರೆ ಆತ ರಾಜನಿಗೆ ಮನಸ್ಸಿನಲ್ಲಿ ಸತ್ಯ ಗೊತ್ತಾಗ್ತದೆ, ಇವರು ಸುಳ್ಳು ಹೇಳಲಿಕ್ಕಿಲ್ಲ ಅಂತ. ಆತನ ಮನಸ್ಸಿಗೆ ಆ ರೀತಿ ಭಾವನೆ ಬಂದಾಗ ಆ ಪಕ್ಷಿಗಳು ಅಲ್ಲಿಂದ ಮಾಯವಾಗಿ ಹೊರಟು ಹೋಗುವಂಥ ಸಂದರ್ಭ. ಆಗ ಯಾವಾಗ ಮಹರ್ಷಿಗಳ ಮಾತಿನಲ್ಲಿ ಈತನಿಗೆ ವಿಶ್ವಾಸ ಬಂತು, ಆತ ಮತ್ತೆ ಕೇಳಿಕೊಳ್ತಾನೆ, ನನ್ನನ್ನು ರಕ್ಷಿಸಬೇಕು, ನನ್ನನ್ನು ಉದ್ಧರಿಸಬೇಕು ಅಂತ ಕೇಳಿಕೊಂಡಂಥ ಸಂದರ್ಭದಲ್ಲಿ ಮಹರ್ಷಿಗಳು ಮತ್ತೆ ಪುನಃ ಅಂತರ್ಗುಹೆಯನ್ನು ಸೇರಿ ತಮ್ಮ ಜ್ಞಾನ ದೃಷ್ಟಿಯಿಂದ ರಾಜನ ಪೂರ್ವಜನ್ಮದ ಪುಣ್ಯ ಫಲವನ್ನು, ಆತನ ವಿಚಾರವನ್ನು ತಿಳಿದುಕೊಳ್ತಾರೆ. ಹೀಗೆ ತಿಳಿದುಕೊಂಡ ನಂತರ ಗಣೇಶನ ಅಷ್ಟೋತ್ತರ ಸ್ತೋತ್ರಗಳನ್ನು ಮಾಡಿ, ಆ ಸ್ತೋತ್ರವು ಆದ ನಂತರ ಪುನೀತವಾದಂಥ ಮಂತ್ರ ಜಲದಿಂದ ರಾಜನನ್ನು ಪ್ರೋಕ್ಷಣೆ ಮಾಡಿದಾಗ ಆ ರಾಜನಿಗೆ ಮೇಯಲ್ಲಿ ಇದ್ದಂತಹ ಋಣದಿಂದ ಅಥವಾ ಆತನ ಮೂಗಿನಿಂದ ಒಬ್ಬ ಸಣ್ಣ ಗಾತ್ರದ ಒಬ್ಬ ಮನುಷ್ಯನ ಉದಯವಾಗ್ತದೆ. ಮನುಷ್ಯನು ಆವಿರ್ಭವಿಸುತ್ತಾನೆ. ಒಂದು ಮೂಗಿನಿಂದ ಎಷ್ಟು ದೊಡ್ಡ ಮನುಷ್ಯ ಬರಲಿಕ್ಕೆ ಸಾಧ್ಯ ಉಂಟು? ಅಷ್ಟು ಚಿಕ್ಕದಾದಂಥ ಮನುಷ್ಯ ಆವಿರ್ಭವಿಸಿದ ನಂತರ ಆತ ಭೂಮಿಗೆ ಬಿದ್ದೊಡನೆ ಆತ ಕ್ಷಣಕ್ಕೂ ಆತ ವೃದ್ಧಿಗೊಳ್ತಾನಂತೆ. ನೋಡಿ, ಬಹಳ ವಿಶೇಷವಾದಂಥ ಕತೆ. ಕ್ಷಣಕ್ಕೂ ವೃದ್ಧಿಗೊಂಡದ್ದು ಮಾತ್ರ ಅಲ್ಲ, ರಾಜನ ದೇಹದಲ್ಲಿ ಯಾವ ರೀತಿಯಾದಂಥ ಋಣಗಳಿತ್ತು, ಆ ಋಣದಿಂದ ಕೀವುಗಳು ಬರ್ತಾ ಇತ್ತು. ಅದೇ ರೀತಿಯಾದಂಥ ಋಣಗಳಿಂದ ಕೀವುಗಳು ಆ ಮನುಷ್ಯನಲ್ಲಿ ಬರ್ತಾ ಇತ್ತು. ಕಣ್ಣುಗಳು ಕೆಂಪಾಗಿತ್ತು, ದೇಹ ಅಂತೇಳುವಂಥದ್ದು ತೊಳೆದ ಕೆಂಡದಂತಿತ್ತು. ಹೀಗೆ ಬೃಹದಾಕಾರವಾಗಿ ಬೆಳೆದಂತಹ ಆ ಮನುಷ್ಯ ಎದುರಿಗೆ ಕುಳಿತಿದ್ದಂತಹ ಮಹರ್ಷಿಗಳಲ್ಲಿ ಪ್ರಶ್ನೆ ಮಾಡ್ತಾನೆ, ನನಗೆ ಬಹಳಷ್ಟು ಹಸಿವಾಗ್ತಾ ಉಂಟು, ನನಗೆ ತಿನ್ನಲಿಕ್ಕೆ ಏನಾದರೂ ಕೊಡಿ, ಇಲ್ಲದಿದ್ದರೆ ಇಲ್ಲಿ ಆಶ್ರಮವಾಸಿಗಳನ್ನೇ ನಾನು ತಿನ್ನುತ್ತೇನೆ.
ನನಗೆ ಆಶ್ರಯಕ್ಕೆ ಒಂದು ಸ್ಥಳವನ್ನು ಕೊಡಬೇಕು, ಅದನ್ನು ನೀವೇ ಮಾಡಬೇಕು ಅಂತ ಕೇಳಿಕೊಳ್ಳಲು ಆ ಮಹರ್ಷಿಗಳು ಪ್ರಶ್ನೆ ಮಾಡ್ತಾರೆ, ಅದೆಲ್ಲ ಹೌದು, ನೀನು ಯಾರು? ಆಗ ಆತ ಹೇಳ್ತಾನೆ, ನಾನು ಪಾಪ ಪುರುಷ ಅಂತೇಳಿ. ನೋಡಿ ಹೇಗೆ ನಮಗೆ ಬಹಳ ವಿಶೇಷವಾದಂಥ ವಿಚಾರ ಇದು. ಒಬ್ಬ ಮನುಷ್ಯನಲ್ಲಿ ಒಬ್ಬ ಪಾಪ ಪುರುಷ ಇದ್ದರೆ ನಮಗೆ ಗೊತ್ತಾಗುವುದಿಲ್ಲ, ಯಾವ ರೀತಿಯಾದಂಥ ಸ್ಕ್ಯಾನಿಂಗ್ ಮಾಡಿದರೂ ನಮಗೆ ಸಿಗಲಿಕ್ಕಿಲ್ಲ. ಅಂತಹ ವಿಶೇಷವಾದದ್ದು ಆ ರಾಜನ ದೇಹದಲ್ಲಿ ಪಾಪ ಪುರುಷನು ಕುಳಿತಿದ್ದನು. ಪಾಪ ಪುರುಷ ಅಂದರೆ ನಾವು ಮಾಡಿದಂತಹ ಪಾಪಗಳೇ ಪುರುಷನಾಗಿ ಕಾಡುವಂಥದ್ದು. ನಾನು ಆತನ ದೇಹದಲ್ಲಿದ್ದಂತಹ ಪಾಪ ಪುರುಷನಾಗಿದ್ದೇನೆ. ಯಾವಾಗ ನೀವು ಗಣೇಶನ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳಿ ಮಂತ್ರಪೂರಿತವಾದಂತಹ ಜಲದಿಂದ ಆತನನ್ನು ಅಭಿಷೇಕವನ್ನು ಮಾಡಿದರು, ಆಗ ನನಗೆ ಒಳಗೆ ಕುಳಿತುಕೊಳ್ಳಿಕ್ಕೆ ಕಷ್ಟ ಆಯಿತು. ಆದ್ದರಿಂದ ಆತನ ದೇಹದಲ್ಲಿ ಅಡಗಿದ್ದಂತಹ ನಾನು ಹೊರಕ್ಕೆ ಬಂದಿದ್ದೇನೆ ಎಂಬಂತಹ ವಿಚಾರವನ್ನು ಅಲ್ಲಿ ತಿಳಿಸಲಾಗಿ ಮಹರ್ಷಿಗಳು ಹೇಳ್ತಾರೆ, ಎದುರಿನಲ್ಲಿದ್ದಂಥ ಮಾವಿನ ಮರದಲ್ಲಿ ನೀನು ಆಶ್ರಯವನ್ನು ಪಡೆದಕೋ, ಆ ಮಾವಿನ ಮರದಲ್ಲಿ ಬೀಳುವಂಥ ಎಲೆಯನ್ನು ತಿಂದು ನಿನ್ನ ಹಸಿವನ್ನು ನೀಗಿಸಿಕೋ ಅಂತ ಹೇಳಿ ಅಲ್ಲಿ ಕಳುಹಿಸಲಾಗಿ ಆ ಪುರುಷನು ಅಲ್ಲಿ ಹೋಗಿ ಮಾವಿನ ಮರವನ್ನು ಮುಟ್ಟಲು ಅದು ಭಸ್ಮೀಭೂತವಾಗುತ್ತದೆ. ಆ ರಾಕ್ಷಸನಿಗೆ ಹೆದರಿಕೆ ಆಗ್ತದೆ. ಹಾಗಾದರೆ ಮಹರ್ಷಿಗಳ ಶಕ್ತಿ ಅಂತ ಹೇಳುವಂಥದ್ದು ಬಹಳವಾದದ್ದು. ಇನ್ನು ಪುನಃ ಅವರ ಬಳಿಗೆ ಹೋದರೆ ನಾನು ಭಸ್ಮವಾಗಿ ಹೋಗಬೇಕಾದಿತ್ತು ಎಂದು ಆ ಭಸ್ಮದಲ್ಲೇ ಅಡಗಿ ಕುಳಿತಾರೆ. ಹೀಗೆ ಕುಳಿತ ನಂತರ ಇಲ್ಲಿ ಆ ಭೃಗು ಮಹರ್ಷಿಗಳು ಕಥೆಯನ್ನು ಕೇಳುತ್ತಿದ್ದ ಅಥವಾ ತನ್ನ ಪೂರ್ವಜನ್ಮದ ವೃತ್ತಾಂತವನ್ನು ಕೇಳುತ್ತಿದ್ದಂಥ ಸೋಮಕಾಂತ ರಾಜನಲ್ಲಿ ಅಲ್ಲಿ ಹೇಳುವಂಥದ್ದು, ಮಹಾರಾಜ ನೀನು ಮಾಡಿದಂತಹ ಪಾಪ ಅಂತ ಹೇಳುವಂಥದ್ದು ಬೆಟ್ಟದೋಪಾದಿಯಲ್ಲಿ ಬೆಳೆದು ನಿಂತಿದೆ. ಅದು ಯಾವ ರೀತಿಯಾದಂಥ ಜಪ ತಪ ಹೋಮ ಹವನ ನಿಯಮಾದಿಗಳಿಂದ ಅದನ್ನು ಕಳೀಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ನೀನು ಮಾಡಿದಂತಹ ಪಾಪಗಳನ್ನು ಕಳೆದುಕೊಳ್ಳುವುದು ಹೇಗೆ? ಅದಕ್ಕೆ ಇರುವಂತಹ ಸುಲಭ ಉಪಾಯ ಗಣೇಶ ಪುರಾಣವನ್ನು ನೀನು ಶ್ರವಣ ಮಾಡಬೇಕು. ನೋಡಿ ವೀಕ್ಷಕರೇ, ಇದು ಎಷ್ಟು ವಿಶೇಷ ಅಂದರೆ, ನೀವು ಎಲ್ಲೇ ದೇವಸ್ಥಾನಕ್ಕೆ ಹೋಗಲಿ ಅಥವಾ ಯಾವುದೇ ಮಾಧ್ಯಮಗಳಲ್ಲಿ ಪ್ರವಚನ ಪುರಾಣಗಳು ಬರ್ತಾ ಇರಲಿ, ಅದನ್ನು ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳಿದರೆ ಬಹಳಷ್ಟು ಪ್ರಯೋಜನ ಉಂಟು. ಅದಕ್ಕೆ ಈ ಕಥೆಯೇ ಸಾಕ್ಷಿ. ಅಂದರೆ ಯಜ್ಞಯಾಗಾದಿಗಳಿಂದ ಹೋಮ ಹವನಗಳಿಂದ ನಮಗೆ ಕಳೆದುಕೊಳ್ಳಲಾಗದಂಥ ಪಾಪವನ್ನು ಇಂತಹ ಕಥಾಶ್ರವಣದಿಂದ ಪುರಾಣಗಳನ್ನು ಕೇಳುವುದರಿಂದ ಹೋಗುತ್ತದೆ ಎಂಬುದಕ್ಕೆ ಇದು ಬಹಳ ಮುಖ್ಯವಾದಂತಹ ಒಂದು ಸಾಕ್ಷಿ ಆಗ್ತದೆ. ಅದನ್ನೇ ಭೃಗು ಮಹರ್ಷಿಗಳು ಅಲ್ಲಿ ಹೇಳ್ತಾರೆ, ನೀನು ಗಣೇಶ ಪುರಾಣವನ್ನು ಅನನ್ಯ ಭಕ್ತಿಯಿಂದ ಒಟ್ರಾಶಿ ಕೇಳುವುದಲ್ಲ. ಯಾವುದೋ ಒಂದು ಕಾಟಾಚಾರಕ್ಕೆ ಕೆಲವರು ಭಜನೆ ಮಾಡ್ತಾರೆ, ಕೆಲವರು ಕುಳಿತುಕೊಂಡು ಮನೆಯಲ್ಲಿ ಜಪ ಮಾಡ್ತಾರೆ. ಜಪ ಮಾಡುವಾಗಲೂ ಅವರ ಮನಸ್ಸಿನಲ್ಲಿ ಏನೋ ಇರ್ತದೆ, ಇವತ್ತು ಏನು ವ್ಯವಹಾರ ಮಾಡಬೇಕು, ಅವ್ರು ಕುಳಿತದ್ದು ಜಪಕ್ಕೆ, ಆಲೋಚನೆ ಮಾಡುವುದು ಬೇರೆ. ಹಾಗೆ ಆಗಬಾರ್ದು. ಭಕ್ತಿ ಅಂತ ಹೇಳುವಂಥದ್ದು ನಾವು ಈ ನಮ್ಮ ಹತ್ತಿರದಲ್ಲಿ ನಮ್ಮನ್ನು ಯಾರು ಕರೆದರೂ ಕೂಡ ನಮಗೆ ಗೊತ್ತಾಗಬಹುದು. ಅಷ್ಟು ನಾವು ಭಗವಂತನಲ್ಲಿ ಆತ್ಮನಿವೇದನೆಯನ್ನು ಮಾಡಬೇಕು. ನಮ್ಮ ಮನಸ್ಸನ್ನು ಕೊಟ್ಟು ಏಕಾಗ್ರತೆಯಿಂದ ನಾವು ಶ್ರವಣವನ್ನು ಮಾಡಬೇಕು. ಆಗ ಆ ಮಾಡಿದಂಥ ಪಾಪಗಳು ಕಳೆದು ಹೋಗುತ್ತವೆ. ನೀನು ಗಣೇಶ ಪುರಾಣವನ್ನು ಕೇಳಿದಲ್ಲಿ ನೀನು ಮಾಡಿದಂಥ ಪಾಪವು ಅದು ಪರಿಹರಿಸಲಿಕ್ಕೆ ಸಾಧ್ಯ ಉಂಟು ಅಂತ ಆತನಲ್ಲಿ ಕೇಳಿಕೊಳ್ಳಲಾಗಿ ಅಲ್ಲಿ ಆತ ಪ್ರಶ್ನೆ ಮಾಡ್ತಾನೆ, ಹಾಗಾದರೆ ನನ್ನ ಪಾಪವನ್ನು ನಾನು ಕಳೆದುಕೊಳ್ಳಿಕ್ಕೆ ಈ ಶ್ರವಣವನ್ನು ಯಾರು ಮಾಡ್ತಾರೆ, ಯಾರಿಂದ ಸಾಧ್ಯ ಉಂಟು ಅಂತ ಕೇಳಿದಾಗ ಮತ್ತೆ ಪುನಃ ಮಹರ್ಷಿಗಳು ಹೇಳ್ತಾರೆ, ಹಿಂದೆ ನಾನು ವ್ಯಾಸರಿಂದ ಈ ವಿಚಾರವನ್ನು ಕೇಳಿದ್ದೇನೆ, ಅದನ್ನೇ ನಿನಗೆ ನಾನು ಈ ವಿಚಾರವನ್ನು ನಿನಗೆ ಪ್ರವಚನ ಮೂಲಕ ಅಥವಾ ಅದನ್ನು ಶ್ರವಣ ಮಾಡಿಸುತ್ತೇನೆ ಅಂತ ಹೇಳಿ ಈಗ ನೀನು ಶುಚಿರ್ಭೂತನಾಗಿ ಬರಬೇಕು. ಅದಕ್ಕಾಗಿ ಆ ಸರೋವರದ ಬಳಿಗೆ ಹೋಗಿ ಸ್ನಾನಾದಿಗಳನ್ನು ಮಾಡಿಸಿಕೊಂಡು ಮನಸ್ಸಿನಲ್ಲಿ ನಾನು ಗಣೇಶ ಪುರಾಣವನ್ನು ಕೇಳುತ್ತೇನೆಂಬುದಾಗಿ ಸಂಕಲ್ಪ ಮಾಡಿಕೊಂಡು ಶುದ್ಧಾತ್ಮನಾಗಿ ಏಕಾಗ್ರ ಚಿತ್ತ ಎಂದೇ ಅದನ್ನು ಮನನ ಮಾಡಬೇಕು, ಕೇಳಬೇಕು ಅಂತ ಹೇಳಲಾಗಿ ಅದರಂತೆ ಆತ ಸರೋವರಕ್ಕೆ ಹೋಗಿ ಮಿಂದು ಬಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ತಾನೆ, ನಾನು ಗಣೇಶ ಚರಿತೆಯನ್ನು ಗಣೇಶ ಪುರಾಣವನ್ನು ಕೇಳುತ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿದೊಡನೆ ಆತನ ದೇಹದಲ್ಲಿದ್ದಂಥ ವೃಣಗಳು ಮಾಯವಾಗಿ ಹೋಗ್ತವೆ, ಯಾತನೆಯನ್ನು ಕಳೆದುಕೊಳ್ತಾನೆ. ಆಗ ಆತನ ಮನಸ್ಸಿಗೆ ಬರ್ತದೆ, ಹಾಗಾದರೆ ನಾನು ಸಂಕಲ್ಪ ಮಾಡಿದ್ದರಿಂದ ಇನ್ನೂ ಕೇಳಲಿಲ್ಲ, ನಾನು ಕೇಳುತ್ತೇನೆಂದು ಸಂಕಲ್ಪ ಮಾಡಿದ್ದರಿಂದಲೇ ನನ್ನ ಕಷ್ಟಗಳು ಪರಿಹಾರವಾದವು. ಹಾಗಾದರೆ ಮಹರ್ಷಿಗಳು ಹೇಳಿದಂತೆ ಗಣೇಶ ಪುರಾಣವನ್ನು ಕೇಳಿದರೆ ಸಂಪೂರ್ಣವಾದ ನನ್ನ ಪಾಪ ನಾಶ ಆಗುವುದು ಎಂಬಂಥ ದೃಢ ವಿಶ್ವಾಸ ಅಲ್ಲಿ ಬರ್ತದೆ. ಅದನ್ನೇ ಮಹರ್ಷಿಗಳು ಹಾಕ್ತಾರೆ, ಯಾರು ಭಾದ್ರಪದ ಶುಕ್ಲದ ಚೌತಿಯಂದು ವೃತ್ತಿಕೆಯಿಂದ ಗಣಪತಿಯನ್ನು ಮಾಡಿ ಗಣೇಶನನ್ನು ಅಲ್ಲಿ ಪುರಾಣವನ್ನು ಕೇಳುತ್ತಾರೋ ಅವರು 7 ಜನ್ಮಗಳಲ್ಲಿ ಮಾಡಿದಂತಹ ಪಾಪಗಳು ಅಲ್ಲಿ ಪರಿಹಾರ ಆಗುತ್ತದೆ ಎಂಬಂತಹ ಮಾತನ್ನು ಅಲ್ಲಿ ಹೇಳುತ್ತಾರೆ. ಹಾಗಾದರೆ ಗಣೇಶ ಚರಿತೆ ಅಂದ್ರೇನು, ಪುರಾಣ ಅಂದ್ರೇನು, ಇದೆಲ್ಲವೂ ಕೂಡ ಬಹಳ ಪ್ರಚಲಿತದಲ್ಲಿರುವಂಥದ್ದು. ಹಾಗಾದರೆ ವೀಕ್ಷಕರಿಗೆ ಹೇಳುವುದಾದರೆ ಗಣೇಶನ ಮೊದಲು ಅಲ್ಲಿ ಹೇಗೆ ಸೃಷ್ಟಿಯಾಯಿತು ಅದನ್ನು ನಾವು ಈ ಸಂದರ್ಭದಲ್ಲಿ ತಿಳ್ಕೊಳ್ಬೇಕು. ಮೊದಲು
ಸತ್ಯಲೋಕದಲ್ಲಿ ಅಂದರೆ ಸತ್ಯದ ಕಾಲದಲ್ಲಿ ಕೃತಾಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ 4 ಯುಗ. ಅದರಲ್ಲಿ ಕೃತಾಯುಗದ ಮೊದಲ ಭಾಗದಲ್ಲಿ, ಮೊದಲ ಪಾದದಲ್ಲಿ ಮನುಷ್ಯರು ಸ್ವರ್ಗಕ್ಕೂ ಮತ್ತು ಭೂಮಿಗೂ ಹೋಗಿ ಬರ್ತಾ ಇದ್ರು. ಈಗೆಲ್ಲ ನಮ್ಮ ಮನಸ್ಸಿಗೆ ಇರುವಂಥದ್ದೇನು, ನಾವು ಯಥೇಚ್ಛವಾದಂತಹ ಪುಣ್ಯವನ್ನು ಸಂಪಾದಿಸಿ ಆ ಪುಣ್ಯ ಫಲದಿಂದ ಸ್ವರ್ಗವನ್ನು ಹೋಗಬೇಕು ಅಂತ. ಆದರೆ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಭೂಲೋಕಕ್ಕೆ, ಸ್ವರ್ಗಲೋಕಕ್ಕೆ ನಿರಾತಂಕವಾಗಿ ಹೋಗಿ ಬರ್ತಾ ಇದ್ದಂತೆ. ಅದು ಹೇಗೆ ಸಾಧ್ಯ ಆಯಿತು ಅಂದರೆ, ಆಗ ಈ ರೀತಿಯಾದಂಥ ಕಪಟ, ವಂಚನೆ, ಮೋಸ, ದಗ ಅಂತ ಹೇಳುವಂಥದ್ದು ಯಾರಿಗೂ ಗೊತ್ತೇ ಇರಲಿಲ್ಲ. ಅಂತಹದ್ದೊಂದು ಉಂಟು ಅಂತ ಅವರಿಗೆ ಅರಿವೇ ಇರಲಿಲ್ಲ. ಪ್ರತಿನಿತ್ಯವೂ ಸತ್ಕರ್ಮವನ್ನು ಮಾಡಿ ಆ ಸತ್ಕರ್ಮದ ಪುಣ್ಯ ಫಲದಿಂದ ಅವರು ಸ್ವರ್ಗಲೋಕಕ್ಕೆ ಹೋಗಿ ಬರುವಂಥ ಶಕ್ತಿ ಸಾಮರ್ಥ್ಯವನ್ನು ಅಂದು ಪಡೆದಿದ್ದರು. ಹಾಗಾಗಿ ದೇವಲೋಕದಲ್ಲಿ ಮನುಷ್ಯರ ತುಂಬಿಕೊಂಡು ಬಿಟ್ರಂತೆ. ಮನುಷ್ಯರ ಸಂಖ್ಯೆ ಹೆಚ್ಚಾಯಿತು. ದೇವೇಂದ್ರನಿಗೆ ಇದರಿಂದ ಸ್ವಲ್ಪ ಕಷ್ಟ ಕಾಣ್ತದೆ. ಹಾಗಾದರೆ ಇಷ್ಟೊಂದು ಮನುಷ್ಯರು ಇದ್ದದ್ದರಿಂದ ನಾವು ಮುಂದೆ ಹೇಗೆ ಕಾರ್ಯವನ್ನು ಮಾಡುವುದು ಅಂತ. ವಕ್ರತುಂಡ ಮಹಾಕಾಯ ವಕ್ರತುಂಡ ಮಹಾಕಾಯ. ಹೀಗೆ ಸತ್ಕರ್ಮಗಳನ್ನು ಮಾಡಿ ದೇವಲೋಕಕ್ಕೆ ಮಾನವರು ಹೋದಂಥ ಸಂದರ್ಭದಲ್ಲಿ ದೇವೇಂದ್ರ ಗಲಿಬಿಲಿಗೊಳ್ತಾನೆ. ಪರಮೇಶ್ವರನಲ್ಲಿ ಆತ ಭಿನ್ನಗಿಸಿಕೊಳ್ತಾನೆ. ಹಾಗಾದರೆ ಮುಂದೆ ಇದಕ್ಕೆ ಪರಿಹಾರ ಏನು ಅಂತ. ಆಗ ಪರಮೇಶ್ವರ ಪಾರ್ವತಿಯ ಮುಖವನ್ನು ನೋಡ್ತಾನಂತೆ. ಪಾರ್ವತಿಯು ಆಗ ಮಣ್ಣಿನಿಂದ ಒಬ್ಬ ಗಣೇಶನನ್ನು ನಿರ್ಮಾಣ ಮಾಡ್ತಾಳಂತೆ. ಯಾವಾಗ ಮಣ್ಣಿನಿಂದ ಗಣೇಶನನ್ನು ಆಕೆ ನಿರ್ಮಾಣ ಮಾಡ್ತಾಳೋ ಅಲ್ಲಿ ಸುತ್ತಮುತ್ತಲಿದ್ದಂಥ ದೇವತೆಗಳು ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ತಮ್ಮಲ್ಲಿರುವಂಥ ದಿವ್ಯಾಯುಧಗಳನ್ನು ಆ ಗಣೇಶನಿಗೆ ಕೊಟ್ಟು ಭೂಲೋಕಕ್ಕೆ ಕಳಿಸಿಕೊಡ್ತಾರಂತೆ. ಹಾಗಾದರೆ ಭೂಲೋಕಕ್ಕೆ ಹೋದಂಥ ಗಣೇಶನ ಕಾರ್ಯವೇನು ಅಂದರೆ, ಸತ್ಕರ್ಮವನ್ನು ಮಾಡಿ ಸ್ವರ್ಗಕ್ಕೆ ಬರುವಂಥ ಮಾನವರಿಗೆ ಅವರು ಸತ್ಕರ್ಮಗಳನ್ನು ಮಾಡುವಾಗ ವಿಘ್ನವನ್ನು ತಂದೊಡ್ಡುವುದೇ ಅಲ್ಲಿ ಗಣೇಶನ ಕಾಯಕವಾಗಿರುತ್ತದೆ. ಗಣೇಶ ಜನರಿಗೆ ವಿಘ್ನವನ್ನು ಒಟ್ಟುತ್ತಿದ್ದ. ಈ ವಿಘ್ನ ಉಂಟಾದ್ದರಿಂದ ಸತ್ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯವಾಗದೆ ಭೂಲೋಕದಲ್ಲಿಯೇ ಜನರು ಉಳಿಯುವಂತಾಯಿತು. ಆಗ ಕೆಲವು ಬುದ್ಧಿವಂತ ಜನರಿಗೆ ಗೊತ್ತಾಯಿತು, ಇದು ಗಣೇಶನು ನಮಗೆ ವಿಘ್ನವನ್ನು ಒಡ್ಡುವುದರಿಂದಲೇ ನಮಗೆ ಈ ರೀತಿಯಾದಂತಹ ಪರಿಸ್ಥಿತಿ ಬಂತು ಅಂತ. ಆಗ ಅವರು ಯಾರು ನಮಗೆ ವಿಘ್ನವನ್ನು ಒಡ್ಡುತ್ತಿದ್ದಂಥ ಗಣಪತಿಯನ್ನು ಪೂಜಿಸಿದರೆ, ಆತನನ್ನು ಅರ್ಚಿಸಿದರೆ ನಮಗೆ ವಿಘ್ನಗಳು ನಿವಾರಣೆಯಾಗುತ್ತದೆ ಎಂಬುದನ್ನು ಕಂಡುಕೊಂಡು ಅವರು ಮಾಡುವ ಎಲ್ಲ ಶುಭ ಕಾರ್ಯಗಳಲ್ಲೂ ಕೂಡ ಗಣೇಶನನ್ನು ಅಲ್ಲಿ ಪೂಜಿಸಿ ತದನಂತರ ತಾವು ಕಾರ್ಯವನ್ನು ಮಾಡ್ತಾರೆ. ಅದೇ ಪದ್ಧತಿಯು ಈಗಲೂ ಕೂಡ ಅದು ಮುಂದುವರಿತದೆ. ಅಷ್ಟು ಮಾತ್ರವಲ್ಲದೆ ಬ್ರಹ್ಮದೇವನು ಸೃಷ್ಟಿಯನ್ನು ಮಾಡುವಾಗಲೂ, ಪರಮೇಶ್ವರನು ಲಯವನ್ನು ಮಾಡುವಾಗಲೂ, ವಿಷ್ಣುದೇವನು ಪಾಲನೆಯನ್ನು ಮಾಡುವಾಗಲೂ ಮೊದಲು ಅಲ್ಲಿ ಗಣಪತಿಯನ್ನು ಸ್ತುತಿಸಿ ತದನಂತರ ಆತರು ಕಾರ್ಯವನ್ನು ಮಾಡುವುದರಿಂದ ಇದುವರೆಗೂ ಆ ಕಾರ್ಯ ಅಂತ ಹೇಳುವಂಥದ್ದು ಸುಲಲಿತವಾಗಿ ನಡೆದುಕೊಂಡು ಬರಲಿಕ್ಕೆ ಸಾಧ್ಯ ಉಂಟು. ಇನ್ನು ಗಣಪತಿಯ ಸೃಷ್ಟಿಯ ಅಥವಾ ಆತನ ಹುಟ್ಟಿನ ಇನ್ನೊಂದು ಕತೆ ಸರ್ವವಿದಿತವಾದದ್ದು. ಒಮ್ಮೆ ಪಾರ್ವತೀ ದೇವಿಯು ಗಣಪತಿಯನ್ನು ಮಣ್ಣಿನಿಂದ ಮಾಡಿ ಆತನನ್ನು ಕಾವಲು ಕಾಯಲಿಕ್ಕೆ ಅಂತ ಮನೆಯ ಬಾಗಿನಲ್ಲಿ ಇಟ್ಟು ಶಿವನು ಹೊರಕ್ಕೆ ಹೋದಂಥ ಸಂದರ್ಭದಲ್ಲಿ ಇದು ಪಾರ್ವತಿ ನಿರ್ಮಿಸಿದ ಮಗನೆಂದು ತಿಳಿಯದೆ ಆತನು ತಡೆದುದಕ್ಕಾಗಿ ಆತನು ಶೂಲದಿಂದ ಗಣಪತಿಯ ಶಿರವನ್ನು ಛೇದನೆ ಮಾಡಿದಾಗ ಆ ಛೇದನಗೊಂಡಂತಹ ಗಣಪತಿಯ ಶಿರವು ಉತ್ತರ ದಿಕ್ಕಿಗೆ ಹೋಗಲಾಗಿ ಇಲ್ಲಿ ಪಾರ್ವತಿಯು ದುಃಖಿಸುವಾಗ, ಪ್ರಲಾಪಿಸುವಾಗ ಶಿವನು ಮತ್ತೆ ಈ ಗಣಪನನ್ನು ಜೀವಂತವಾಗಿ ಮಾಡಬೇಕು ಅಂತ ಹೇಳಿ ತ್ರಿಶೂಲಕ್ಕೆ ಆಜ್ಞೆ ಮಾಡಲು ಆ ತ್ರಿಶೂಲವು ಉತ್ತರ ದಿಕ್ಕಿನಲ್ಲಿ ಮಲಗಿದ ಒಂದು ಆನೆಯ ಶಿರವನ್ನು ತಂದು ಶಿವನಿಗೆ ಕೊಡಲು ಶಿವನು ಅದನ್ನು ಗಣಪತಿಗೆ ಜೋಡಿಸಿ ಅಲ್ಲಿ ಗಣಪತಿಗೆ ಆ ರೀತಿಯಾದಂತಹ ಆನೆಯ ಶಿರವು ಬರಲಿಕ್ಕೆ ಅಲ್ಲಿ ಸಾಧ್ಯವಾಯಿತು ಎಂಬಂಥ ಕತೆ ಅದು ಪ್ರಚಲಿತದಿದೆ. ಅಂದರೆ ಆ ದಿನ ಭಾದ್ರಪದ ಶುಕ್ಲದ ಚೌತಿ ಅಂತ ಆಗ್ತದೆ. ಅದು ಗಣೇಶನ ನಾವು ಇಂಗ್ಲೀಷಲ್ಲಿ ಹೇಳುವುದಿದ್ರೆ ಆತನ ಹುಟ್ಟುಹಬ್ಬ, ಬರ್ತ್ಡೇ ಈ ರೀತಿಯಾಗಿ ಹೇಳ್ಬೋದು. ಆದ್ದರಿಂದ ಆ ದಿನವನ್ನು ಮುಂದಿನ ತೃತೀಯದಂದು ಗೌರಿಯನ್ನು, ಚತುರ್ಥಿಯಂದು ಗಣೇಶನನ್ನು ಕೂರಿಸಿ ಜನರು ಸಂಭ್ರಮವನ್ನು ಆಚರಿಸುವುದು. ನಮ್ಮ ಮನೆಯಲ್ಲಿ ಯಾರಾದರೂ ಒಂದು ಮಕ್ಕಳಿಗೆ ಬರ್ತಡೇ ಅಂತಾದರೆ ಖಾಲಿ ಮಗು ಮಾತ್ರ ಸಂಭ್ರಮವನ್ನು ಪಡುವಂಥದ್ದಲ್ಲ.
ಮನೆ ಮಂದಿ ಎಲ್ಲವೂ ಸಂಭ್ರಮ ಪಡ್ತೇವೆ, ಪಕ್ಕದ ಮನೆಯವರನ್ನು ಕರೆದು ನಾವು ಸಂಭ್ರಮವನ್ನು ಪಡ್ತೇವೆ. ಹಾಗಾಗಿ ಈ ಗಣೇಶನ ಹುಟ್ಟುಹಬ್ಬದಂದು ನಾವೆಲ್ಲರೂ ಸೇರಿ ಸಾರ್ವಜನಿಕವಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಅದನ್ನು ಬಹಳ ಸಂಭ್ರಮದಿಂದ ಪಡುವಂಥದ್ದು. ಹೀಗೆ ಆತನನ್ನು ಪೂಜಿಸುವಾಗ ಆತನಿಗೆ 21 ಸಂಖ್ಯೆ ಅಂತ ಹೇಳುವಂಥದ್ದು ಬಹಳ ವಿಶೇಷ. ಹಾಗಾಗಿ 21 ಸಂಖ್ಯೆಯ ಹೂಗಳನ್ನು ಹಾಗೂ ಭಕ್ಷ್ಯ ಭೋಜ್ಯಗಳನ್ನು ಇತ್ಯಾದಿಗಳನ್ನು ಅರ್ಪಿಸಿ ಮೋದಕ ಪ್ರಿಯನಾಗ್ತಾನೆ. ಆತನಿಗೆ ಮೋದಕವನ್ನು ಇತ್ಯಾದಿ ಬಗೆ ಬಗೆಯ ಭಕ್ಷ್ಯಗಳನ್ನು ಮಾಡಿ ಆತನನ್ನು ಪೂಜಿಸಿ ರಾತ್ರಿ ಎಲ್ಲವೂ ಕೂಡ ನಾವು ಜಾಗರಣೆ ಎಂದಿದ್ದು ಗಾಯನದಿಂದ ಪ್ರವಚನದಿಂದ ನಾವು ಕಾಲವನ್ನು ಕಳೆದುಕೊಂಡು ಮತ್ತೆ ಮರುದಿವಸ ಆತನಿಗೆ ಯಥೋಕ್ತವಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಿ ಮತ್ತೆ ಪಲ್ಲಂಕಿಯಲ್ಲಿ ಆತನನ್ನು ಕುರಿಸಿ ವಾದ್ಯಗೋಷ್ಠಿಯ ಮೂಲಕ ಆ ಗಣೇಶನನ್ನು ವಿಸರ್ಜಿಸುವಂಥದ್ದು ಪದ್ಧತಿ. ಹೀಗೆ ವಿಸರ್ಜಿಸುವಂಥ ಸಂದರ್ಭದಲ್ಲಿ ಛತ್ರ ಚಾಮರಾದಿಗಳಿಂದ ಆತನನ್ನು ಸ್ವಾಗತಿಸಿ ಅಲ್ಲಿ ಕರೆದುಕೊಂಡು ಹೋಗಬೇಕು ಅಂತ ಹೇಳುವಂಥ ನಿಯಮ ಪುರಾಣಗಳಲ್ಲಿ ನಮಗೆ ಕಂಡು ಬರ್ತದೆ. ಹಾಗಾದರೆ ಯಾಕೆ ಮಣ್ಣಿನ ಮೃತ್ತಿಕೆಯಲ್ಲೇ ನಾವು ಗಣೇಶನನ್ನು ಕೂರಿಸಬೇಕು, ಗಣೇಶನನ್ನು ಆರಾಧಿಸಬೇಕು ಅಂದರೆ ಗಣೇಶನ ಹುಟ್ಟಿನ ಕಥೆಯಲ್ಲಿ ಬರುವುದು ಪಾರ್ವತಿಯು ಈ 2-3 ಕಥೆಗಳಲ್ಲಿ ಬರ್ತವೆ. ಆ 2-3 ಕಥೆಗಳಲ್ಲೂ ಕೂಡ ಗಣೇಶನನ್ನು ಸೃಷ್ಟಿ ಮಾಡಿದ್ದು ಮಣ್ಣಿನಿಂದ. ಹಾಗಾಗಿ ನಮಗೆ ಶೀಘ್ರವಾಗಿ ಫಲವು ಸಿಗಬೇಕಾದ್ರೆ, ಗಣೇಶನ ಅನುಗ್ರಹವು ಬರಬೇಕಾದ್ರೆ ನಾವು ಮೃತ್ತಿಕೆಯಿಂದ ಮಾಡಿದಂತಹ ಗಣೇಶನನ್ನು ಆರಾಧಿಸಬೇಕಾದ್ದು ನಮ್ಮ ಕರ್ತವ್ಯ. ಹಾಗಾದರೆ ಗಣೇಶನ ಚರಿತೆ ನಾವು ಕೇಳಬೇಕು ಅಂತ ಹೇಳ್ತೀರಿ. ಹಾಗಾದರೆ ಆತನ ಚರಿತೆಯನ್ನು ನಾವು ಒಂದೆರಡನ್ನು ಉಲ್ಲೇಖಿಸುವುದಾದರೆ, ಯಾಕಂದರೆ ಬಹಳ ಅಲ್ಪವಾದಂಥ ಸಮಯ, ಅದರಲ್ಲಿ ಒಂದೆರಡನ್ನು ಉಲ್ಲೇಖಿಸುವುದಾದರೆ, ಆದಿಯೋಳು ನಿನ್ನ ಪೂಜಿಸಿದಂತಹ ಧರ್ಮರಾಜ, ಆ ಧರ್ಮರಾಜ ನಿನ್ನನ್ನು ಪೂಜಿಸಿದಂಥ ಸಂದರ್ಭ ಯಾವಾಗ ಪೂಜಿಸ್ತಾನೆ? ಪಾಂಡವರು ಕಾಲವನ್ನು ಅನುಭವಿಸುತ್ತಿದ್ದಂಥ ಸಂದರ್ಭದಲ್ಲಿ, ವನವಾಸಿಗಳಾದಂಥ ಸಂದರ್ಭದಲ್ಲಿ, ಭಗವಂತನಾದಂಥ ಶ್ರೀಕೃಷ್ಣನು ಧರ್ಮರಾಜನನ್ನು ಕಾಣುವುದಕ್ಕಾಗಿ ಬಂದಂಥ ಸಂದರ್ಭದಲ್ಲಿ ಆತನು ಸಾಂತ್ವನವನ್ನು ನೀಡಿ ಹೊರಟು ಹೋಗುವಂಥ ಸಂದರ್ಭದಲ್ಲಿ ಧರ್ಮರಾಜ ಕೃಷ್ಣನನ್ನು ಒಂದು ಪ್ರಾರ್ಥನೆ ಮಾಡ್ತಾನಂತೆ, ನಮ್ಮ ಈ ಕಷ್ಟವನ್ನು ಪರಿಹರಿಸುವಂಥ ಯಾವುದಾದ್ರೂ ಒಂದು ವೃತ ಇದ್ದರೆ ಹೇಳು, ಆ ವೃತವನ್ನು ನಾವು ಆಚರಿಸುತ್ತೇವೆ ಅಂತ. ಆಗ ಕೃಷ್ಣ ಸೂಚಿಸಿದ್ದು, ನೀನು ಯಾವ ವೃತವನ್ನು ಮಾಡುವುದು ಬೇಡ, ನಿನಗೆ ಸುಲಭವಾದಂತಹ ವಿಘ್ನ ನಿವಾರಕನಾದಂತಹ ಓಂಕಾರ ಸ್ವರೂಪಿಯಾದಂತಹ ಗಜಾನನನ ವೃತವನ್ನು, ಗಣೇಶನ ವೃತವನ್ನು ನೀನು ಮಾಡಿದರೆ ಈ 12 ವರ್ಷದ ವನವಾಸ ಅಂತ ಹೇಳುವಂಥದ್ದು ನಿನಗೆ ಅದು ಕಳೆದು ಹೋದದ್ದೇ ಗೊತ್ತಾಗಲಿಲ್ಲ. ಅಂತಹ ಒಂದು ಸುಖಕರವಾದಂಥ ವಾತಾವರಣವನ್ನು ಆತ ನಿರ್ಮಾಣ ಮಾಡಿಕೊಡ್ತಾನೆ. ನೀನು ಗಣೇಶನ ವೃತವನ್ನು ಆಚರಿಸುವಂಥ ಆತ ಸೂಚನೆ ಕೊಟ್ಟು ಹೋದ ಮೇರೆಗೆ ಅಲ್ಲಿ ಧರ್ಮರಾಜ ಗಣೇಶನ ವೃತವನ್ನು ಆಚರಿಸಿ ಆ ವನವಾಸವನ್ನು ಸುಲಲಿತವಾಗಿ ಆತ ಕಳೆದುಕೊಂಡ. ಹಾಗೆಯೇ ಮುಂದೆ ಯುದ್ಧವು ಸಂದರ್ಭಿಸಿದಂಥ ಸಂದರ್ಭದಲ್ಲಿ, ಯುದ್ಧವು ಉಂಟಾದಂಥ ಸಂದರ್ಭದಲ್ಲಿ ಆತ ಶ್ರೀಕೃಷ್ಣನನ್ನು ಕರೆದು ಕುಳ್ಳಿರಿಸಿ, ನಮ್ಮ ಭಗವಂತ ನಮ್ಮನ್ನು ರಕ್ಷಿಸುವ, ನೀನೇ ಕಾಪಾಡಬೇಕು ಅಂತ ಆತನಿಗೆ ಅರ್ಘ್ಯ ಪಾದ್ಯಾದಿಗಳಿಂದ ಪೂಜಿಸಿದಾಗ ಕೃಷ್ಣ ಅಲ್ಲಿಂದ ಎದ್ದು ಆತನಿಗೆ ಸೂಚನೆ ಕೊಡುವುದು, ನನ್ನ ಅನುಗ್ರಹ ಅಂತ ಹೇಳುವಂಥದ್ದು ಇದ್ದೇ ಇದೆ, ಆದರೆ ನಿನಗೆ ಯುದ್ಧದಲ್ಲಿ ಜಯವು ಉಂಟಾಗಬೇಕಾದ್ರೆ ನೀನು ಗಣೇಶನಿಗೆ ಪ್ರಥಮವಾಗಿ ಪೂಜೆಯನ್ನು ಮಾಡಬೇಕು. ಆತನನ್ನು ಪೂಜಿಸಿ ನೀನು ಯುದ್ಧಕ್ಕೆ ಹೋದೆ ಅಂತಾದರೆ ನಿರ್ವಿಘ್ನವಾಗಿ ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಧ್ಯ ಅಂತ ಸೂಚನೆ ಕೊಟ್ಟ ಮೇರೆಗೆ ಅಂದು ಧರ್ಮರಾಜನು ಕೂಡ ಗಣೇಶನನ್ನು ಪೂಜಿಸಿ ಯುದ್ಧದಲ್ಲಿ ಜಯಶಾಲಿಯಾಗಿ ಸಿಂಹಾಸನಾರೂಢನಾಗಿ ಮತ್ತೆ ರಾಜ್ಯಭಾರವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಅದೇ ನಾವು ಹಿಂದಿನ ಮತ್ತೊಂದು ಕಥೆಯನ್ನು ನೋಡುವುದಾದರೆ, ಹಿಂದೆ ರಾವಣನು, ಅದೆಲ್ಲ ಭಜನೆಗಳಲ್ಲಿ ನಾವು ಕೇಳ್ತೇವೆ, ರಾವಣನು ಯುದ್ಧವನ್ನು ಮಾಡುವಂಥ ಸಂದರ್ಭದಲ್ಲಿ ತಮ್ಮ ಕುಲದೇವತೆಯಾದಂಥ ಶಿವನನ್ನು ಪೂಜಿಸಿ ನಾನು ಯುದ್ಧವನ್ನು ಮಾಡುತ್ತೇನೆ ಅಂತ ಹೊರಟ. ಆಗ ಪ್ರಾಜ್ಞರು ಕೆಲವರು ಸಲಹೆ ಕೊಟ್ಟರು, ಶಿವನನ್ನು ಪೂಜಿಸು, ಆದರೆ ಗಣೇಶನನ್ನು ಪೂಜಿಸುವುದು ಬಹಳ ಮುಖ್ಯವಾಗ್ತದೆ ಅಂತ. ರಾವಣ ಮದದಿಂದ ಒಪ್ಪಲಿಲ್ಲ, ನಾನು ಶಿವನನ್ನೇ ಪೂಜಿಸಿ ಯುದ್ಧಕ್ಕೆ ಹೋಗ್ತೇನಂತ ಹೇಳಿ ತಾನು ಮಾತ್ರ ಅಲ್ಲ, ರಾಜ್ಯ ಕೋಶ ಜನ ಇತ್ಯಾದಿಗಳನ್ನೆಲ್ಲವನ್ನು ಕಳೆದುಕೊಂಡು ಆತ ನಾಶನಾದ. ಅದೇ ರಾಮನು ಗಣೇಶನನ್ನು ಪೂಜಿಸಿ ಅಲ್ಲಿ ಯುದ್ಧಕ್ಕೆ ಹೋದ್ದರಿಂದ ಯಾವುದೇ ಅಡ್ಡಿ ಆತಂಕಗಳಿಲ್ಲದ ಬಹಳ ಸುಲಭವಾಗಿ ಜಯವನ್ನು ಸಾಧಿಸಲಿಕ್ಕೆ ಅಲ್ಲಿ ಸಾಧ್ಯವಾಯಿತು. ಇನ್ನು ಮುಖ್ಯವಾಗಿ ಗಣೇಶನ ಚರಿತೆಯಲ್ಲಿ ಬರುವಂಥ ಇನ್ನೊಂದು ವಿಚಾರ, 4 ವೇದಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಆ 4 ವೇದಗಳ ಸಾರವನ್ನು ಒಂದೆಡೆಗೆ ಸೇರಿಸಿ, ಶ್ರುತಿ ಸ್ಮೃತಿ ಪುರಾಣ ಇತ್ಯಾದಿಗಳಲ್ಲಿರುವಂಥ ಎಲ್ಲ ಸಾರವನ್ನು ಸೇರಿಸಿ ಕೃಷ್ಣ ದ್ವೈಪಾಯನರು
ಒಂದು ವಿಶೇಷವಾದಂಥ ಒಂದು ಗ್ರಂಥ, ಅದರ ಹೆಸರು ಮಹಾಭಾರತ ಅಂತ ಹೇಳುವಂಥದ್ದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿತು. ಅಂದರೆ ಕಲಿಯುಗದಲ್ಲಿ ಮಹಾಭಾರತ ಅಂತ ಹೇಳುವಂಥದ್ದು ಬಹಳ ಶ್ರೇಷ್ಠವಾದಂಥ ಗ್ರಂಥ. ಅದರಲ್ಲಿ ಮನುಷ್ಯ ಹೇಗೆ ಬದುಕಬೇಕು, ಕಷ್ಟ ಬಂದಾಗ ಕಷ್ಟದಿಂದ ಹೇಗೆ ಪಾರಾಗಬೇಕು ಇತ್ಯಾದಿ ಅನೇಕ ವಿಚಾರಗಳನ್ನು, ಅಂದರೆ ಪ್ರಪಂಚದಲ್ಲಿ ಇರುವಂಥ ಎಲ್ಲ ಸಾರಗಳನ್ನು ಒಂದೇ ಕಡೆಯಲ್ಲಿ ಅವರು ಸೇರಿಸಿದ್ದಾರೆ. ಮಹಾಭಾರತದಲ್ಲಿ ಇದ್ದಂಥ ವಿಚಾರ ಇನ್ನೆಲ್ಲೂ ಅದು ಬೇರೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೇರೆ ಎಲ್ಲ ಕಡೆ ಇದ್ದಂತಹ ಸಾರ ಮಹಾಭಾರತದಲ್ಲಿ ವ್ಯಾಸರು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಅದನ್ನು ರಚನೆ ಮಾಡ್ತಾರೆ. ಹೀಗೆ ರಚನೆ ಮಾಡಿ ಅವರು ಚಿಂತನೆಗೊಳಗಾಗ್ತಾರೆ. ಹಾಗಾದರೆ ಇದನ್ನು ನಾನು ಕೃತಿಗೆ ಇಳಿಸುವುದು ಹೇಗೆ, ಇದನ್ನು ಅಧ್ಯಾಪನ ಮಾಡುವುದು ಹೇಗೆ ಎಂಬಂಥ ಚಿಂತೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಚತುರ್ಮುಖನಾದಂತಹ ಬ್ರಹ್ಮರು ಅಲ್ಲಿ ವೇದವ್ಯಾಸ ಮಹರ್ಷಿಗಳ ಪಕ್ಕಕ್ಕೆ ಬರ್ತಾರಂತೆ, ಆಶ್ರಮಕ್ಕೆ ಬರ್ತಾರಂತೆ. ಬಂದಂತಹ ಮಹರ್ಷಿಗಳನ್ನು ಬಹಳ ಸ್ವಾಗತದಿಂದ ತಮ್ಮ ಶಿಷ್ಯ ಪರಿವಾರದ ಜೊತೆಯಲ್ಲಿ ಸೇರಿಸಿಕೊಂಡು ಅವರನ್ನು ಸ್ವಾಗತ ಮಾಡಿ ಅವರಿಗೆ ಆಚಮನಾದಿಗಳಿಂದ ಸತ್ಕರಿಸಿ ಯೋಗ್ಯವಾದಂಥ ಆಸನವನ್ನು ಕೊಟ್ಟು ಇವರು 3 ಪ್ರದಕ್ಷಿಣೆ ಮಾಡಿ ಅಲ್ಲಿ ಬದಿಗೆ ನಿಂತು ಅವರಲ್ಲಿ ಭಿನ್ನಹ ಮಾಡ್ತಾರಂತೆ. ನೀವು ಬಂದದ್ದು ಸರಿ, ಆದರೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯಾದಂಥ ಸಂಶಯ ಉಂಟು. ನಾನು ರಚಿಸಿದಂಥ ಈ ವಿಶೇಷವಾದಂಥ ಗ್ರಂಥವನ್ನು ಇಲ್ಲಿ ಲಿಖಿತ ರೂಪದಲ್ಲಿ ಮಾಡಲಿಕ್ಕೆ ಯೋಗ್ಯನಾದಂಥ ವ್ಯಕ್ತಿಯನ್ನು ನಾನು ಕಾಣನಾಗಿದ್ದೇನೆ ಅಂತ. ಆಗ ಬ್ರಹ್ಮದೇವರು ಒಂದೇ ಮಾತಿನಲ್ಲಿ ಹೇಳ್ತಾರೆ, ನೀನು ಗಣೇಶನನ್ನು ಸ್ಮರಿಸಿದರೆ ನಿನ್ನ ಕಾರ್ಯ ಅಂತ ಹೇಳುವಂಥದ್ದು ನೆರವೇರುತ್ತದೆ. ಈ ರೀತಿಯಾಗಿ ತದನಂತರ ವೇದವ್ಯಾಸರು ಗಣೇಶನನ್ನು ಸ್ಮರಿಸಿದಾಗ ಗಣೇಶನು ವೇದವ್ಯಾಸರಿದ್ದಲ್ಲಿಗೆ ಬಂದು ಅವರ ಕೋರಿಕೆಯಂತೆ ಆತ ಮಹಾಭಾರತವನ್ನು ರಚನೆ ಮಾಡುವಲ್ಲಿ ಆತ ಸಫಲನಾಗಿದ್ದಾನೆ. ಮಹಾಭಾರತವನ್ನು ಬರೆದದ್ದು ಗಣೇಶನಾಗಿದ್ದಾನೆ. ಹೀಗೆ ಗಣೇಶನ ಚರಿತೆ ಅಂತ ಹೇಳುವಂಥದ್ದು ವಿಶ್ವದಲ್ಲೆಲ್ಲ ಕಡೆ ಅದು ಪ್ರಚಾರದಲ್ಲಿದೆ. ಅದು ಗಣೇಶನನ್ನು ವಿಶ್ವದ ಪ್ರತಿಯೊಬ್ಬರೂ ಕೂಡ ಆರಾಧನೆಯನ್ನು ಮಾಡ್ತಾರೆ, ಆತನನ್ನು ಅರ್ಚಿಸ್ತಾರೆ, ಮೆಚ್ಚಿಸ್ತಾರೆ. ಹಾಗೆ ದ್ವಾಪರ ಯುಗದಲ್ಲಿ ಆತ ಸಿಂಧೂರ ವರ್ಣದವನಾಗಿ, ನಾವು ಗಣೇಶ ಅಂತ ಹೇಳಿದರೆ ಆತ ಹುಟ್ಟಿದ್ದೇ ದೈತ್ಯರನ್ನು ನಾಶ ಮಾಡುವುದಕ್ಕಾಗಿ, ದೇಶದಲ್ಲಿ ಶಾಂತಿಯನ್ನು ನೆಲೆಸುವುದಕ್ಕಾಗಿ. ಹಾಗಾದರೆ ಆತ ಅನೇಕ ಸಾಹಸ ಕಾರ್ಯಗಳನ್ನು ಮಾಡಿದ್ದಾನೆ. ಪ್ರತಿಯೊಬ್ಬರು ಮಾಡಿದಂಥ ಯುದ್ಧದಲ್ಲಿ ಗಣೇಶನನ್ನು ಸ್ಮರಿಸಿಯೇ ಕಾರ್ಯವನ್ನು ಮಾಡಿ ಸಫಲರಾಗಿರುವಂಥದ್ದು, ಲೋಕ ಕಲ್ಯಾಣವಾಗಿರುವಂಥದ್ದು. ಹಾಗಿರುವಾಗ ಗಣೇಶನು ದ್ವಾಪರ ಯುಗದಲ್ಲಿ ಸಿಂಧೂರ ವದನನಾಗಿ, ಯಾಕಂದರೆ ಸಿಂಧೂರ ವದನ ಅಂತ ನಾವು ಭಜನೆಗಳಲ್ಲಿ ಕೇಳ್ತೀವಿ. ಹಾಗಾದರೆ ಆತ ಸಿಂಧೂರ ವದನನಾದ ಯಾವಾಗ? ಸಿಂಧೂರನೆಂಬಂಥ ರಾಕ್ಷಸನನ್ನು ಸಿಂಧೂರ ವದನನಾಗಿ ಯುದ್ಧ ಮಾಡಿ ಆತನನ್ನು ಕೊಂದುದರಿಂದ ಆತ ಸಿಂಧೂರ ವದನ ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯವಾಯಿತು. ಹೀಗೆ ಗಣೇಶನು ತಾರಕಾಸುರ ವಧೆ, ತ್ರಿಪುರಾಸುರ ವಧೆ, ಹೀಗೆ ಪ್ರತಿಯೊಂದು ಕಾರ್ಯಗಳಲ್ಲೂ ಕೂಡ ಗಣೇಶನನ್ನು ಸ್ಮರಿಸಿಯೇ ಎಲ್ಲ ಕಾರ್ಯಗಳು ಕೂಡ ಅಲ್ಲಿ ಸುಲಲಿತವಾಗಿ ನಡೀಲಿಕ್ಕೆ ಸಾಧ್ಯವಾಯಿತು. ಹಾಗೆ ಭಾದ್ರಪದ ಶುಕ್ಲದ ಚೌತಿಯಂದು ನಾವೊಂದು ಚಂದಿರನನ್ನು ಕಂಡರೆ ಅಪವಾದವು ತಪ್ಪದು ಅಂತ. ಹಾಗಾದರೆ ಯಾಕೆ? ಗಣೇಶನು ಹೇಳಿ ಕೇಳಿ ಮೂಷಿಕ ವಾಹನ. ಭಾದ್ರಪದ ಶುಕ್ಲದ ಚೌತಿಯಂದು ಸಂಭ್ರಮದಿಂದ ಆತ ಮೋದಕ ಇತ್ಯಾದಿಗಳನ್ನು ತಿಂದು ಉಂಡು ಕೈಗಳಲ್ಲಿ ಹಿಡಿದುಕೊಂಡು ಮುಂದಕ್ಕೆ ಹೋಗುತ್ತಿರುವಂತಹ ಸಂದರ್ಭದಲ್ಲಿ, ಮೂಷಿಕ ವಾಹನನಾಗಿ ಹೋಗುತ್ತಿರುವ ಸಂದರ್ಭದಲ್ಲಿ ಒಂದು ಸರ್ಪವು ಎದುರಿಗೆ ಬಂತಂತೆ. ಸರ್ಪಕ್ಕೂ ಇಲಿಗೂ ಅಲ್ಲಿ ವೈರತ್ವ ಅಂತ ಹೇಳುವಂಥದ್ದು. ಯಾವಾಗ ಸರ್ಪವನ್ನು ಕಂಡ ಇಲಿ ಹೆದರಿ ಅಲ್ಲಿ ಓಡಲಿಕ್ಕೆ ಪ್ರಾರಂಭವಾಯಿತು. ಸರ್ಪ ವಾಹನವನಾಗಿದ್ದಂಥ ಗಣೇಶ ಕೆಳಕ್ಕೆ ಬಿದ್ದು ಬಿಡ್ತಾನಂತೆ. ಹೀಗೆ ಬಿದ್ದಂಥ ಸಂದರ್ಭದಲ್ಲಿ ಮೇಲಿದ್ದಂತಹ ಚಂದ್ರ ಅದನ್ನು ನೋಡಿ ನಗುತ್ತಾನೆ, ಅಪಹಾಸ್ಯ ಮಾಡ್ತಾನೆ. ನಗು ಅಂತ ಹೇಳುವಂಥದ್ದು ನಮಗೆ ಸಾಮಾನ್ಯವಾಗಿ ಬರ್ತದೆ, ಆದರೆ ಅದು ಅಪಹಾಸ್ಯವಾಗಬಾರದು. ಈ ಅಪಹಾಸ್ಯವನ್ನು ಕಂಡಂತಹ ಈ ಗಣೇಶ ಅಲ್ಲಿ ತನ್ನ ದಾಡೆಯನ್ನು ಚಂದಿರನಿಗೆ ಬಿಸಿಟ್ಟು ಅಲ್ಲಿ ಶಾಪವನ್ನು ಕೊಡ್ತಾನೆ. ಭಾದ್ರಪದ ಶುಕ್ಲದ ಚೌತಿಯಂದು ಯಾರಾದರೂ ನಿನ್ನನ್ನು ದರ್ಶನ ಮಾಡಿತಂತಾದರೆ ಅವರಿಗೆ ಅಪವಾದವು ಬರಲಿ ಅಂತ ಶಾಪ ಕೊಡುವುದು ಮಾತ್ರ ಅಲ್ಲದೆ, ಕೃಷ್ಣ ಪಕ್ಷದಲ್ಲಿ ನೀನು ಕ್ಷೀಣಿಸು, ಹಾಗೆ ಶುಕ್ಲ ಪಕ್ಷದಲ್ಲಿ ನೀನು ವೃದ್ಧಿಸು ಎಂಬಂಥ ಶಾಪವನ್ನು ಕೂಡ ಅಲ್ಲಿ ಗಣೇಶನು ಚಂದ್ರನಿಗೆ ಕೊಡುವಂಥ ಸಂದರ್ಭ ಈ ಕಥೆಗಳೆಲ್ಲವೂ ಗೊತ್ತುಂಟು. ಆದರೆ ಯಾಕೆ ಇದನ್ನು ನಾನು ಇಲ್ಲಿ ನೆನಪು ಮಾಡಿದ್ದೆಂದರೆ, ಆ ಭಾದ್ರಪದ ಶುಕ್ಲದ ಚೌತಿಯಂದು ಯಾರೂ ಕೂಡ ಚಂದ್ರನನ್ನು ನೋಡಲಿಕ್ಕೆ ಹೋಗಬಾರದು. ಹೋದರೆ ಏನಾಯಿತು ಎಂಬುದಕ್ಕೆ ಭಗವಂತನಾದಂಥ ಶ್ರೀಕೃಷ್ಣನೇ ಅಲ್ಲಿ ನಮಗೆ ಪ್ರತ್ಯಕ್ಷವಾದ ಸಾಕ್ಷಿ. ಅವನು ನೋಡಿದ್ದರಿಂದ ಮುಂದೆ ಶಮಂತಕ ಮಣಿಯ ಒಂದು ಉಪಾಖ್ಯಾನದಲ್ಲಿ ಆತ ಕಳವಿನ ಆಪಾದನೆಗೆ ಸಿಕ್ಕಿ ಬೀಳ್ತಾನೆ. ಆತ ಕಳ್ಳ ಅಂತ ಹೇಳುವಂಥದ್ದು ಆತನ ಅಣ್ಣನಾದಂತಹ ಬಲದ ರಾಮದೇವರು ಅಲ್ಲಿ ಹೇಳ್ತಾನೆ, ನೀನು ಆ ಶಮಂತಕ ಮಣಿಯನ್ನು ಕದ್ದಿದ್ದಿ. ಇಲ್ಲ, ನಾನು ಕದಿಲಿಲ್ಲ. ಹಾಗಾದರೆ ನೀನು ಕದಿಯದಿದ್ದರೆ ಅದು ಎಲ್ಲಿಗೆ ಹೋಯಿತು, ಏನಾಯಿತು, ಯಾರಲ್ಲಿ ಉಂಟು, ಅದೆಲ್ಲವನ್ನೂ ನೀನು ಶೋಧಿಸಿ
ನೀನು ಅದನ್ನು ಕರೆತರುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ನಿರ್ದೇಶಿಸಲಾಗಿ ಅಲ್ಲಿ ಬಹಳ ದೊಡ್ಡ ಕಥೆಯಾಯಿತು. ಅದನ್ನು ನಾವು ಜಾಂಬವತಿ ಕಲ್ಯಾಣ ಅಂತ, ಅಂದರೆ ಆ ರತ್ನವನ್ನು ಶೋಧಿಸಿಕೊಂಡು ಕೃಷ್ಣ ಮುಂದಕ್ಕೆ ಹೋಗುತ್ತಿರಬೇಕಾದ್ರೆ ಅದು ಒಬ್ಬ ಜಾಂಬವಂತನ ಮಗಳಾದಂತಹ ಜಾಂಬವತಿಯ ಕೈಯಲ್ಲಿ ಆ ರತ್ನವು ಇದ್ದಂಥ ಸಂದರ್ಭದಲ್ಲಿ ಆ ಜಾಂಬವಂತನಿಗೂ ಕೃಷ್ಣನಿಗೂ ಘೋರವಾದಂಥ ಯುದ್ಧವು ನಡೆದಂಥ ಸಂದರ್ಭದಲ್ಲಿ ಕಡೆಗೆ ಪೂರ್ವಜನ್ಮದ ಅಂದರೆ ಹಿಂದಿನ ಜನ್ಮದ ವಿಚಾರ ಅಥವಾ ಹಿಂದಿನ ಯುಗದ ವಿಚಾರವನ್ನು ಅರಿತಂತಹ ಜಾಂಬವ ಅಲ್ಲಿ ಕೃಷ್ಣನು ರಾಮನ ರೂಪವನ್ನು ಅಲ್ಲಿ ತೋರ್ಪಡಿಸಲಾಗಿ ಶರಣಾದಂಥ ಜಾಂಬವ ಆ ರತ್ನವನ್ನು ಕೊಡುವುದರ ಜೊತೆಗೆ ಕನ್ಯಾರತ್ನವನ್ನು ಕೊಟ್ಟು ಅಲ್ಲಿ ಶ್ರೀಕೃಷ್ಣನಿಗೆ ಮದುವೆ ಮಾಡಿದಂತಹ ಕತೆ ನಾವು ಜನಜನಿತವಾಗಿದೆ, ಎಲ್ಲರಿಗೂ ತಿಳಿದಿದೆ. ಹಾಗಾಗಿ ಇವೆಲ್ಲಕ್ಕೂ ಮುಖ್ಯ ಕಾರಣ ಗಣೇಶನ ಮಹಿಮೆ ಅಂತೇಳುವಂಥದ್ದು, ಗಣೇಶನ ಖ್ಯಾತಿ ಅಂತ ಹೇಳುವಂಥದ್ದು. ಹಾಗಾದರೆ ನಾವು ಕೊನೆಯದಾಗಿ ಹೇಳುವುದಾದರೆ ಗಣೇಶನನ್ನು ಹೇಗೆ ಪೂಜೆ ಮಾಡಬೇಕು, ಹಿಂದೆ ಅಲ್ಲಿ ಭಗವಂತ ಯಾವ ರೀತಿ ನಿರ್ದೇಶನವನ್ನು ಮಾಡಿದ್ದಾರೆ ಅಂದರೆ, ನಾವು ಮಣ್ಣಿನ ಮೃತ್ತಿಕೆಯನ್ನು ಮಾಡಿ ಪದ್ಮಾಸನವನ್ನು ಹಾಕಿ ಕುಳಿತು ಆತನನ್ನು ಏಕ ಅಕ್ಷರ ಅಂದರೆ ಗಣೇಶಾಯ ನಮಃ ಅಂತ ಹೇಳಿ ಆತನನ್ನು ಭಾದ್ರಪದ ಶುಕ್ಲದ ಚೌತಿಗಿಂದ ಹಿಡಿದು ಕೊನೆಗೆ 1 ತಿಂಗಳ ಕಾಲ ಅಲ್ಲಿ ಏನಾದರೂ ನಾವು ಅಲ್ಲಿ ಆಚರಿಸುತ್ತಂತಾದರೆ ನಾವು ಮನಸ್ಸಿನಲ್ಲಿರುವಂಥ ಎಲ್ಲ ಇಷ್ಟಾರ್ಥಗಳು ಈಡೇರಿಸಿ ನಮಗೆ ಸುಖ ಸಂಪದವನ್ನು ನಾವು ಮನಸ್ಸಿನಲ್ಲಿ ಏನು ಇಚ್ಛೆ ಪಟ್ಟೆವು ಅವೆಲ್ಲವೂ ಕೂಡ ಆ ಗಣೇಶನು ಈಡೇರಿಸುತ್ತಾನೆ ಎಂಬುದನ್ನು ಈ ಭಾದ್ರಪದ ಶುಕ್ಲದ ಈ ಶುಭ ಸಂದರ್ಭದಲ್ಲಿ ನಾವು ವೀಕ್ಷಕರಿಗೆ ಹೇಳುತ್ತಾ ಈ ಕಥೆಯನ್ನು ಅಥವಾ ಗಣೇಶ ಚರಿತೆಯನ್ನು ಮಂಗಲ ಹಾಡ್ತಾ ಇದ್ದೇನೆ. ಓಂ ತತ್ಸತ್.